Namma TV presents Dance Mommy Dance. Dance, 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 mommy dance. ಹಾಯ್ ಹಲೋ ನಮಸ್ತೆ ಸಲಾಂ ನಮಸ್ಕಾರ. ನಿಮ್ಮವಳಾದಂತಹ ಸೌಜನ್ಯತೆಯಿಂದ ಸ್ವಾಗತಿಸುವಂತಹ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ಪ್ರಸ್ತುತಪಡಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಹೊಸ ವರ್ಷ ಹೊಸ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಬರ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಈ ಕಾರ್ಯಕ್ರಮದ ಶೈನಿಂಗ್ ಪಾರ್ಟ್ನರ್ಸ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದೀಗ ಮತ್ತೊಮ್ಮೆ ಮನೋರಂಜನೆಯ ಪ್ಯಾಕೆಟ್ ನಿಮ್ಮ ಎದುರು. ಕರಾವಳಿ ಕರ್ನಾಟಕದ ತಾಯಂದಿರಿಗಾಗಿ ಮಾಡಿದಂತಹ ಈ ವೇದಿಕೆಯಲ್ಲಿ 4 ಸೀಸನ್ಗಳು ಕಳೆದಾಗಿದೆ. ಈ 4 ಸೀಸನ್ನಲ್ಲಿ ಅಮ್ಮಂದ್ರ ಜೊತೆಗೆ ತಾಯಂದ್ರ ಜೊತೆಗೆ ಕಳೆದಂತಹ ಆ ಸುಂದರ ಕ್ಷಣಗಳನ್ನು ಮತ್ತೆ ನೆನಪಿಸುವಂತಹ ಕ್ಷಣ ಬಂದಿದೆ. ಯಾಕಂದರೆ ಸೀಸನ್ 5ಗೆ ಸಜ್ಜಾಗಿದೆ ಈ ವೇದಿಕೆ. ನಮ್ಮ ಟಿವಿ ಪ್ರಾರಂಭ ಮಾಡಿದಂತಹ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಒಂದು ಮೆಚ್ಚುಗೆಯನ್ನು ಪಡೆದು ಇದೀಗ 5ನೇ ಸೀಸನ್ ಪ್ರಾರಂಭ ಆಗಲಿಕ್ಕಿದೆ. ನಾವು ರೆಡಿ, ನೀವು ರೆಡಿ, ಪಾರ್ಟಿಸಿಪೆಂಟ್ ಕೂಡ ರೆಡಿ. ಹಾಗಾಗಿ ನಮ್ಮೆಲ್ಲರ ಜೊತೆಗೆ ಪ್ರಾರಂಭ ಆಗಲಿಕ್ಕಿದೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಒನ್ಸ್ ಅಗೇನ್ ವೆಲ್ಕಮ್ ಯು ಆಲ್ ಫಾರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ನಮ್ಮ ಟಿವಿ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ವೆಲ್ಕಮ್ ಒನ್ಸ್ ಅಗೇನ್. ಸ್ನೇಹಿತರೆ, ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ನ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈ ಗಣ್ಯರು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿದಂತಹ ಹಲವಾರು ಸ್ಪಾನ್ಸರ್ಸ್ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ಕೊಡ್ತಾ ನಮ್ಮ ಜೊತೆ ಇರುವಂತಹ ಪ್ರಸಾದ್ ಅವರು ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಫ್ಲೋರಮಾ ಫ್ಲೋರ್ ಕ್ಲೀನರ್ ನಮ್ಮ ಕಾರ್ಯಕ್ರಮದ ಇನ್ನೊಬ್ಬರು ಸ್ಪಾನ್ಸರ್ ಆಗಿದ್ದಾರೆ. ಶ್ರೀ ಪ್ರಸಾದ್ ಅವರು ದಯಮಾಡಿ ವೇದಿಕೆಗೆ ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಟಿವಿಯಲ್ಲಿ ಹಿರಿಯರು ಕೂಡ ಬಹಳ ಅನುಭವ ಇದ್ದವರು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿರುವಂತಹ ಎಡ್ವಿನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಹಲವಾರು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಮಾಡಿ ಸ್ಪಾನ್ಸರ್ಸನ್ನು ತರುವುದಾಗಿರಲಿ, ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುವುದಾಗಲಿ ಮಾಡ್ತಾ ಇರುವಂತಹ ರಿಯಾಜ್ ಸರ್ ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನಮ್ಮ ಟಿವಿಯ ಮುಖ್ಯ ಪ್ರೋಗ್ರಾಮರ್ಸ್ ಆಗಿರುವಂತಹ ನಾಗೇಂದ್ರ ಶೆಣಾಯ್ ಹಾಗೂ ನವೀನ್ PB ಅವರು ಕೂಡ ನಮ್ಮ ಜೊತೆ ಇಲ್ಲಿ ವೇದಿಕೆಯಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಯಾವುದೇ ಒಂದು ಸ್ಪರ್ಧೆ ಅಂತ ಆದರೆ ಅದನ್ನು ಸ್ಪರ್ಧೆಯನ್ನು ಜಡ್ಜ್ ಮಾಡಲಿಕ್ಕೆ ಜಡ್ಜಸ್ ಬೇಕಾಗ್ತಾರೆ. ಬಹಳ ಉತ್ತಮವಾದಂತಹ 3 ಜಡ್ಜಸ್ ನಮ್ಮ ಜೊತೆ ಇದ್ದಾರೆ ಈ ವರ್ಷದ, ಅಂದರೆ ಈ ಸೀಸನ್ನ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ಗೆ. ಆ 3 ಜಡ್ಜಸನ್ನು ಆತ್ಮೀಯವಾಗಿ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಜೊತೆ ಪ್ರಾರಂಭದಿಂದನೂ ಇದ್ದಂತಹ ಸೂರಜ್ ಸನಿಲ್ ಸರ್ ಅವರು, ಈಗಾಗಲೇ ಅವರ ಅಭಿನಯದಿಂದ ಎಲ್ಲರ ಮನಸ್ಸನ್ನು ಸೂರೆಗಂಡಂತಹ ಮಾನ್ಸಿ ಸುಧೀರ್ ಅವರು, ಹಾಗೂ ನೃತ್ಯ ಲೋಕದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತಾ ಇರುವಂತಹ ನಮ್ಮ ಕರಾವಳಿ ಕರ್ನಾಟಕದ ಒಂದು ಮುತ್ತು ಅಂತ ಹೇಳ್ಬೋದು ನಿತೇಶ್ ಕೋಟ್ಯಾನ್ ಅವರು. ಈ 3 ಜನ ಜಡ್ಜಸ್ ನಮ್ಮ ಜೊತೆ ಈ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಆತ್ಮೀಯವಾದಂತಹ ಸ್ವಾಗತ ಟು ಸೂರಜ್ ಸನಿಲ್, ಮಾನ್ಸಿ ಸುಧೀರ್ ಆ್ಯಂಡ್ ನಿತೇಶ್ ಕೋಟ್ಯಾನ್. ನಮ್ಮ ಟಿವಿಯ ವತಿಯಿಂದ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಆಗಿರುವಂತಹ ಪ್ರವೀಣ್ ಪುನಾಚ ಸರ್, ಇವರು ಕೂಡ ನಮ್ಮ ಜೊತೆ ವೇದಿಕೆಗೆ ಸೇರಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹೆಣ್ಣು ಮನೆಯ ದೀಪ ಅಂತ ಹೇಳ್ತಾರೆ. ಆ ದೀಪವನ್ನು ಪ್ರಜ್ವಲನೆ ಮಾಡುವುದರ ಮೂಲಕ ಈ ತಾಯಂದರಿಗಾಗಿ ಮಾಡಿದಂಥ ವೇದಿಕೆಯ ಹೊಸ ಸೀಸನನ್ನು ಪ್ರಾರಂಭ ಮಾಡಬೇಕು ಅಂತ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಂದ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ಎದುರುಗಡೆ ಬಂದು ದೀಪ ಪ್ರಜ್ವಲನೆಯ ಮೂಲಕ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ಗೆ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕ್ಯಾನ್ ವಿ ಪ್ಲೀಸ್ ಜಾಯಿನ್ ಅವರ್ ಹ್ಯಾಂಡ್ಸ್ ಟುಗೆದರ್ ಟು ಲೈಟ್ ದ ಲ್ಯಾಂಪ್? ಎಸ್. ದೀಪದಿಂದ ದೀಪ ಹಚ್ಚಿ ದೀಪಾವಳಿ, ಈ ದೀಪದಿಂದ ದೀಪ ಹಚ್ಚಿ ಈ ಒಂದು ನಮ್ಮ ಹೊಸ ಸೀಸನ್ ದೀಪಾವಳಿಯ ಥರ ಸಂಭ್ರಮದಿಂದ ಆಚರಿಸಬೇಕು ಅನ್ನುವಂತಹ ಒಂದು ಹಂಬಲ ನಮ್ಮದು. ನಿಮ್ಮೆಲ್ಲರ ಶುಭ ಹಾರೈಕೆ ಆಶಯದೊಂದಿಗೆ ಹೊಸ ಸೀಸನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೇನ್ ಪ್ರೋಗ್ರಾಮರ್ ಆಗಿರುವಂತಹ ನಾಗೇಂದ್ರ ಶೆಣೆ ಅವರು ಪ್ರಾಸ್ತಾವಿಕವಾಗಿ 1-2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸನ್ ಪ್ರೀಮಿಯಂ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇವತ್ತು ನಾವು 5ನೆಯ ಸೀಸನಲ್ಲಿದ್ದೇವೆ. ತುಂಬ ಖುಷಿಯಾಗತ್ತೆ. ಬಹುಶಃ ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಟಿವಿ ಯಾವುದೇ ಒಂದು ಹೊಸ ಕಾನ್ಸೆಪ್ಟ್ ಇದ್ದಾಗ ಅದನ್ನು ಪ್ರಾರಂಭಿಸುವುದೇ ನಮ್ಮ ಟಿವಿ. ಅದು ಬಲೆ ತೆಲಿಪಾಲೆ ಇರ್ಬೋದು ಅಥವಾ ಸೂಪರ್ ಸಿಂಗರ್ ಇರ್ಬೋದು, ಈಗ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇರ್ಬೋದು, ಎಲ್ಲ ಕಾನ್ಸೆಪ್ಟನ್ನು ನಾವು ತಂದ ನಂತರ ಹೆಮ್ಮೆಯಿಂದ ನಾವು ಅದನ್ನು ಮಾಡಿ ಜಯಗಳಿಸಿದ ನಂತರ ಅದನ್ನು ಬೇರೆಯವರು ಕಾಪಿ ಮಾಡೋ ಟ್ರೆಂಡ್ ಕರಾವಳಿಯಲ್ಲಿ ಉಂಟು. ಬೇರೆ
ಸೊ ಆ ಒಂದು ಖುಷಿಯೊಂದಿಗೆ ನಾವು 5ನೇ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ತಾಯಂದಿರು ಬಹುಶಃ ಮನೆಯಲ್ಲಿ ಉದ್ಯೋಗದಲ್ಲಿ ಮಕ್ಕಳನ್ನು ಬೆಳೆಸುತ್ತಾ ಶ್ರಮವಹಿಸುತ್ತಾ ಬಹುಶಃ ಇವತ್ತು ವೇದಿಕೆಯಲ್ಲಿ ಬಂದು ಕೂಡ ಆ ಟೈಮನ್ನು ಅವರಿಗಿರುವಂಥ ಕೆಲವೇ ಸಮಯಗಳಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಥವಾ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಪರ್ಫಾರ್ಮೆನ್ಸ್ ಮಾಡುವ ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಮೊದಲಿಗೆ ಅವರೆಲ್ಲರಿಗೂ ಸಹ ಚಿರಋಣಿ ಅರ್ಪಿಸ್ತಾ ಇನ್ನೂ ಹೆಚ್ಚು ಮಾತಾಡೋದು ಬೇಡ, ಡ್ಯಾನ್ಸ್ ನೋಡಲಿಕ್ಕೆ ನಾವೆಲ್ಲ ರೆಡಿಯಾಗಿದ್ದೇವೆ. ಥ್ಯಾಂಕ್ ಯು ಸೌಜನ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಎರಡೇ ಮಾತಿನಲ್ಲಿ ಈ ಕಾರ್ಯಕ್ರಮದ ಮಹತ್ವವನ್ನು ಹೇಳಿದ್ದಾರೆ ನಾಗೇಂದ್ರ ಶೆಣೈ ಅವರು. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮಾರ್ಕೆಟಿಂಗ್ನ ಜನರಲ್ ಮ್ಯಾನೇಜರ್ ಆದಂಥ ರಿಯಾಸ್ ಸರ್ ಅವರು ನಮ್ಮ ಅತಿಥಿಗಳಿಗೆ ನಮ್ಮ ಜಡ್ಜಸ್ಸಿಗೆ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದೆ. ಪ್ರಾಯೋಜಕರಲ್ಲಿ ಒಬ್ಬರಾದಂತಹ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಸಹಕಾರಕ್ಕಾಗಿ ಮತ್ತೊಮ್ಮೆ ಥ್ಯಾಂಕ್ಸನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ವಿ ನೀಡ್ ಯು ಸಪೋರ್ಟ್ ಥ್ರೂ ಔಟ್ ದ ಸೀಸನ್. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂತಹ 3 ಜಡ್ಜಸ್ ಇದ್ದಾರೆ. ಮಾನಸಿ ಸುಧೀರ್ ಅವರು ಮಾತಿನಲ್ಲಿ ಚಿಟಿ ಮಾತಾಡಿದರೆ ನಗಲ್ಲೇ ಎಲ್ಲರನ್ನ ಒಂದು ಕಲ್ಹಾಸ್ ಮಾಡುವಂಥದ್ದು. ನಮ್ಮ ಜೊತೆ ಸೀಸನ್ 1 ಅಸೋಸಿಯೇಟ್ ಆಗಿರುವಂಥ ಸೂರಜ್ ಸನಿಲ್ ಅವರಿದ್ದಾರೆ, ಹಾಗೂ ದೂರದ ಮುಂಬೈಯಿಂದ ಬಂದಂಥ ನಿತೇಶ್ ಕೋಟ್ಯಾನ್. ಸೊ ವಾರ್ಮ್ ವೆಲ್ಕಮ್ ಟು ಆಲ್ ದ 3. ಸೊ ಇದರೊಂದಿಗೆ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆನ್ ದ ಕೌಂಟ್ ಆಫ್ 3 ಎಲ್ಲರೂ 5 ಅಂತ ತೋರಿಸಿದ್ರೆ, ಯಾಕಂದರೆ ನಾವು ಸೀಸನ್ 5 ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಜೋಶ್ನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಆರ್ ಯು ರೆಡಿ ಟು ಗೋ? ಎಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಹಿಯರ್ ವಿ ಗೋ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. Mommy dance, dance, mommy dance, dance, mommy dance, mommy dance, dance, mommy dance, dance, mommy dance. ಓಕೆ, ನಮ್ಮ ಟಿವಿ ಒಂದು ಬ್ರಾಂಚಿನ ಮಾತಣ್ಣನಕ್ಲಿಗೆ, ಅಕ್ಕನಕ್ಲಿಗೆ, ಅಮ್ಮನಕ್ಲಿಗೆ, ಆಂಟಿನಕ್ಲಿಗೆ, ಅಂಕಲ್ನಕ್ಲಿಗೆ, ಅಜ್ಜನಕ್ಲಿಗೆ, ದೊಡ್ಡಪ್ಪನಕ್ಲಿಗೆ, ಚಿಕ್ಕಮ್ಮನಕ್ಲಿಗೆ, ಮಲ್ಲಕ್ಲಿಗೆ, ಎಲ್ಲಿಯಕ್ಲಿಗೆ, ಇಲ್ಲದಕ್ಲಿಗೆ, ಬರಿದೆಲ್ಲದಕ್ಲಿಗೆ ಮಾದರಿಗಳ ವೆಲ್ಕಮ್ ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ವಾವ್, ಈ ಒಂಜಿ ಇಂಟ್ರೊಡಕ್ಷನ್ ಏನಂದೆ ಏತೋ ವರ್ಷ ಒಂಜಿ ವರ್ಷ ಇಲ್ಲ. Yes, exactly. ಈಗ ಪೂರ ಇಲ್ಲಡ್ ಕುಲ್ಲುದು ಏತು ವರ್ಷ ಅಂಡ್ ಆದಿತ್ತು. ಬಟ್ ಇಟ್ಸ್ ಸೋ ರಿಫ್ರೆಶಿಂಗ್. ರೂಪೇಶ್ ಎಂಚ ಉಳ್ಳಾರು? ಹೌ ಆರ್ ಯು? ಐಮ್ ರಿಯಲಿ ಫೈನ್. ಬಟ್ ಈ ಮೈಕ್ ಇಂಚ ಪತ್ತಿ ಬೋಕೊಂಡದೆ ಆ ಒಂಜಿ ಮಜಾ ಉಂಡತೆ, ಆ ಒಂಜಿ ಉಲಾಯ್ಡ್ ಆಪುನಂಚಿನ ಒಂಜಿ ವೇರಿಯೇಷನ್ಸ್ ಉಂಡತೆ. ದಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ಸೊ ಕರಿನ ವರ್ಷ ಫುಲ್ ಮೈಕ್ ಪತ್ತುನಂಚಿನ ಅವಕಾಶ ಇಜ್ಜಾಂಡೆ. ಸೊ ಬ್ಯಾಕ್ ಟು ನಮ್ಮ ಟಿವಿ ಪಂಡ್ರೆ ಖುಷಿ ಆಪುಂಡು. ಒಡೆ ಮಿಂಟ ಬಂಡ ದುಮ್ ಎಂಚ ಬರಂತಿರ್ ಬಂಡ ನಮ್ಮ ಟಿವಿ ಏಪತ್ ಮುಲ್ಲ ಈರೇ ಮಾರೆ ಅಂತ ಅವು ಬಗ್ಗೆ ಎಂಜಾಯ್ ಬಂಡ. ಅದು ನಮ್ಮ ಟಿವಿ ಹಿಡಿತೆ ಈರಿಜ್ಜರ ಅನ್ನತ್ತೆ ಅಂಚ ಚೇಂಜ್ ಆನ್. ಸೊ ಇದು ಬ್ಯಾಕ್ ಟು ನಮ್ಮ ಟಿವಿ. ಇಟ್ಸ್ ರಿಯಲಿ happy moment in Parali. So welcome back once again to Sun Premium Refined Sunflower Oil Dance Mommy Dance Season 5. ಐನ ಸೀಸನ್ ಆದಾಂಡ್ ಫ್ರಾಮ್ ಸೀಸನ್ 1 ಮಾತ ಮಮ್ಮಿ ನಕಲ್ ನೊಟ್ಟಿಗೆ ಮಲ್ತೊಂದಿತ್ತಿನ ಗೌಜಿ ಗಮ್ಮತ್ ಸ್ಟೇಜ್ ಮರ್ಲು ಕಟ್ಟಿನ ಪೂರ ನೆನಪ ಒಂದುಂಡು. ಸೊ ಸೀಸನ್ 5 ದ ಮಮ್ಮೀಸ್ ಎಂಚ ಒಳ್ಳೆರೆಂದು ಎಕ್ಸೈಟ್ಮೆಂಟ್ ಇಂಟ್ರೆಸ್ಟ್ ಮಸ್ತ್ ಬಿಲ್ಡ್ ಒಂದುಂಡು. ಅಂಡ ಐಡ್ ದುಂಬು ಈ ಸೀಸನ್ ಅಡಿಗೆ ಜಡ್ಜ್ ಮಲ್ಪರೆ ಬರ್ಪುನಂಚಿನ ಜಡ್ಜಸ್ ಎಂಚೆಪ್ಪರು ಪನ್ಪುನಂಜಿ ಕ್ವೆಶ್ಚನ್ ಆಡಿಯನ್ಸ್ ಇಡ ಉಂಡು. ಸೊ ಹೂ ವಿಲ್ ಆನ್ಸರ್ ದಿಸ್, ಯು ಆರ್ ಮೀ? Definitely. First ಮೂಜಿ ಜಡ್ಜಸ್ ಉಪ್ಪೇರ್ ಎವ್ರಿ ಟೈಮ್. ಸೊ ಈ ಸಲ ಸೇಮ್. ಸೊ ಒಂಜಿ ಜಡ್ಜ್ ಅಂತೂ ಆಲ್ಮೋಸ್ಟ್ ಪರ್ಮನೆಂಟ್ ಲಗುಲ್ಲೇರು. ಸೊ ಅವ್ರನ್ನ ಬಗ್ಗೆ ಅನ್ಪನ್ಪೆ. ಸೊ ಈ ರಡ್ ಹೊಸ ಜಡ್ಜ್ ನಗ್ಲುಲ್ಲೇರು. ಸೊ ಅಕಲ್ನ ಬಗ್ಗೆ ಇರೊಂಚೂರು ಬಿಲ್ಡಪ್ ಕೊರ್ನ ದಟ್ ವುಡ್ ಬಿ ರಿಯಲಿ ಗ್ರೇಟ್. ಸೊ ಒಂಜಿ ನಮ್ಮ ಇಲ್ಲದ ನಮ್ಮ ಊರ್ದ ನಮ್ಮ ನೀರ್ದ ಇಲ್ಲ ಬರಿದ ನಿರಕರತ ಅಂತ ಅನ್ಪುನಂಚಿನ ನಮ್ಮ ಓನ್ ಒಂಜಿ ಜಡ್ಜ್ ಅಂತ ಬರಲಿ ಪ್ರತಿ ವರ್ಷ ಅವು ವರ್ಷಕ್ಕೊರ ಜಾತ್ರೆ ಬದ್ದಿಲಾಗ ಡ್ಯಾನ್ಸ್ ಮಮ್ಮಿಡಾರು ಉಪ್ಪುವೇರೆ. ಸೊ ದಟ್ ಇಸ್ ನಾನ್ ಅದರ್ ದ್ಯಾನ್ ಎನರ್ಜೆಟಿಕ್ ಪರ್ಸನ್ ಅಂತ ಬರಲಿ. ಇದು ಒಟ್ಟಿಗೆ ಮಸ್ತ್ ಸಾಧನೆ ಮಲ್ತಿನ ಅಂಚಿನ ಒಂಜಿ ಕೊರಿಯೋಗ್ರಾಫರ್ ಅಂತ ಬರಲಿ. ಒಂಜಿ ತುಳು ಸಿನಿಮಾದ ಹೀರೋ ಅಂತ ಪನಲಿ. ಅದು ಒಟ್ಟಿಗೂ ಅರ್ನ ಬಗ್ಗೆ ಪಂಡ ನೀವು ಕಮ್ಮಿ ಆಪುಂಡು. ಸೊ ಪಾತೆರಡರೇನು ಎಕ್ಸ್ಪ್ಲೇನ್ ಅಂತಾರೆ ಸಾಧ್ಯಜಿ. ಸೊ ಪುದರೆ ಅವನು ದಟ್ ಈಸ್ ಡ್ಯಾನ್ಸಿಂಗ್ ಬ್ರ್ಯಾಂಡ್ ಅಂತ ಬರಲಿ. ದಟ್ ಇಸ್ ನಾನ್ ಅದರ್ ದ್ಯಾನ್ ಸೂರಜ್ ಸನಿಲ್. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಸೂರಜ್. ಆರ್ ಪಂಡಿಲೇಕ ಇಂಚ ಸಸರಡತ ಅವು ಜೆಲ್ಲಸಿಡ್ ಈತಿ ಎಡ್ಡೆ ಸ್ಟಾರ್ನಿ ಅನ್ ಪುಗರಡತ ಪನ್ಪಿನಂಜಿ ಉರಿಟ್ ಬಂಡಿನಿ. ಇರ್ನ ಬಿಲ್ಡಪ್ ಇರ್ನ ಎಂಟ್ರಿ ಮತ್ತೆ ಎಂಜಾಂಡಿರ ಅದು ಒಂದು ಬಿಲ್ಡಪ್ ಜಾಸ್ತಿ ಬರಿತಿಲ್ಲದ ಇನ್ನು ನೇರ್ನಾಕನಿತ್ತು. ಎನಿವೇ ಸೂರಜ್, ಇಟ್ಸ್ ಸೋ ಹ್ಯಾಪಿ ಟು ಹ್ಯಾವ್ ಯು. ಸೇಮ್ ಹಿಯರ್ ಆಫ್ಟರ್ ಲಾಕ್ಡೌನ್ ಆಫ್ಟರ್ ಒಂದು ಪ್ಯಾಂಡಮಿಕ್ ಟೈಮ್ ಕಮ್ ಬ್ಯಾಕ್ ಅಪ್ ನನ್ನ ಒಂಜಿ ಬಾರಿ ಖುಷಿದ ವಿಷಯ. ಆ್ಯಂಡ್ ಎಂಕಲ ಬರಿತಿಲ್ಲದಾಗ್ಲಿ ಒಂದು ದಾದಿತ್ತೇನೆ. ಸೊ ನಿಖುಲ್ ರಂಜನ ಬಿರದಿಕ್ಕೆ ವೆರಿ ವೆರಿ ಹ್ಯಾಪಿ. ವೆರಿ ನೈಸ್. ವೆರಿ ನೈಸ್. ಡ್ಯಾನ್ಸ್ ಫಾರ್ಮಿ ಡ್ಯಾನ್ಸ್ ಸೀಸನ್ 5. ಸೀಸನ್ 1 ಹಿಡ್ದು ಈ ರೆಂಕಲ್ ನೊಟ್ಟಿಗೆ ಉಲ್ಲಾರು. ಫಸ್ಟ್ 2 times you were choreographer and then you officially joined us with the panel judge ಅದು. ಸೊ ಈರ್ನ ಎಕ್ಸ್ಪೆಕ್ಟೇಷನ್ ಅಥವಾ ಒಂಜಿ
some standard ipunate next season 5 ude en chance. So anything about that? ಯಾನ್ ಪನ್ನೋಡ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 1 ಇರ್ದು ಇನಿ ಮುಟ್ಟ ಏರ್ ಪುರ ವಿನ್ನರ್ಸ್ ಆತಾರೆ ಅಕ್ಲಿಗೆ ಒಂಜಿ ಸಪ್ರೇಟ್ ರೆಕಾಗ್ನಿಷನ್ ನಮ್ಮ ಕುಡ್ಲಾಡ್ ತಿಕ್ಕದನ್ ಸ್ಪೆಷಲಿ ಸೀಸನ್ 1 ಮಂಜುಳಾ ಕಾಮತ್ ಅವಡ್ ಸೀಸನ್ 2 ದ ನಿವೇದಿತಾ ಸೀಸನ್ 3 ದ ಐ ಮೀನ್ ಸೀಸನ್ 2 ಸುಮಾ ಸೀಸನ್ 3 ನಿವೇದಿತಾ ಅಂಡ್ ಸೀಸನ್ 4 ಜೀವಿತಾ ಶಂಕರ್ ಮೊಕಲ್ ಪೂರೆಗ್ಲ ಒಂಜಿ ಡಾನ್ಸ್ ಫೀಲ್ಡ್ ಸ್ಪೆಷಲ್ ರೆಕಾಗ್ನಿಷನ್ ತಿಕ್ಕ ನಾವೇನು ಯಾನೆ ಲೈವ್ ತೂಯೆ ಮ್ಯಾಂಗ್ಳೂರು ಆ್ಯಂಡ್ ಆಲ್ಸೋ ವಿನ್ನರ್ಸ್ ಮಾತ್ರ ಅತ್ತಂದೆ ಕೆಲವೊಂಜಿ ಜನಕ್ಕುಲು ಅಕಲನೆ ಒಂಜಿ ಚಾಮುನಿ ಈ ವೇದಿಕೆ ಗುರ್ತು ಬೋತೇರು ಲೈಕ್ ರಜನಿ ಶೆಟ್ಟಿ ಅವಡು ಆರ್ ಬತ್ತದ ದುಂಬು ಪನೊಂದಿತ್ತೇರು ನೂತೈವ ನಾಯಿಲೆಗ್ ಎಂಕುಲು ಶಾನಗ್ ವನಸ್ಕೊರೊಂದಿತ್ತೇರು ಅಂದ್ ಇತ್ತೆ ಈ ವೇದಿಕೆ ಆ ರೆಕಾಗ್ನಿಷನ್ ತಿಕ್ಕಿನದವರ ಆರಿನಿ 500 ಡಾಗ್ಸ್ ಫೀಡ್ ಮಂತೊಂದುಲ್ಲೆ ಡೈಲಿ. ಸೊ ದಿಸ್ ಇಸ್ ಆಲ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಸೊ ಇನ್ನೊಂದು ಅದ್ಭುತ ವೇದಿಕೆ ನನ್ನೊಂದು ಸ್ಪೆಷಲಿ ಈ ವೇದಿಕೆದ ಮ್ಯಾಜಿಕ್ ದಾದ ಪಂಡ ಏರ್ವರ ಬತ್ತದ ಕಾಂಪಿಟೇಷನ್ ವಿನ್ನ ಒಂದು ಪೋಯಡ್ ಅಲ್ಲ ಪಿರೋವರ ಬತ್ತದ ಟ್ರೈ ಮಂತದ ಮೂಲ ವಿನ್ ಆಪಿರು. ಸೊ ಇಟ್ ಸ್ಟ್ಯಾಂಡ್ ಆಸ್ ಅ ಫ್ಯಾಮಿಲಿ ಫಾರ್ ಆಲ್ ದ ಮ್ಯಾಂಗ್ಳೂರಿಯನ್ಸ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದ ಡಾನ್ಸ್. ಸೊ ಐ ಆಮ್ ಹ್ಯಾಪಿ ಟು ಬಿ ದ ಪಾರ್ಟ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಆಲ್ಸೋ. And all the best, all the contestants. Thank you. Thank you so much. So 2020 Dance Mummy Dance ಇಜ್ಜಾಂಡೆ ಸೊ ಐತ ಕಮೆಂಟ್ಸ್ ಮಾತ ಒಟ್ಟಿಗೆ ಸೇರ್ಪಾದಿರ್ಪಾತಿರ. ಥ್ಯಾಂಕ್ ಯು ಸೋ ಮಚ್. ಅತ್ತೆ ಇರ್ಲ ವೆಲ್ಕಮ್ ಮಾತ ಸೇರ್ಪದ್ ಪಂಡಾರೆ 2020 ದಲ್ಲ ಐ ಕ್ಯಾನ್ ಲಂಜಿ ಕಮೆಂಟ್ಸ್ ಲ 2020 ದ ಸೇರ್ಪದ್ ಪಂಡೆ. ಹೋಲ್ಡ್ ಆನ್ ಈ ಸರಿ ನಿಖಿಲ್ ಪಾತಿರ್ ನಕಲ್ ನಿಖಿಲ್ ಮಾತ್ರ ಅತ್ತು ಈ ನಿಖಿಲರ್ಲ ಜಾಸ್ತಿ ಡಬಲ್ ಪಾತಿರ್ನಾರು ಎಂಕಲ್ ನೊಟ್ಟಿಗೆ ಉಳ್ಳೇರಿ. ತಾಯಂದ್ರ ವೇದಿಕೆ ಅಂತ ಹೇಳುವಾಗ ತಾಯಂದ್ರ ಜೊತೆಗೆ ತಾಯಂದ್ರೆ ಬಂದು ಜಡ್ಜ್ ಮಾಡುವಂಥ ಒಂದು ವೇದಿಕೆ. ಈ ವರ್ಷ ನಮ್ಮ ಜೊತೆ ಇದ್ದಾರೆ ದ ವೆರಿ ಟ್ಯಾಲೆಂಟೆಡ್. ಅದು ಅಭಿನಯ ಆಗಿರಲಿ, ನೃತ್ಯ ಆಗಿರಲಿ ಅಥವಾ ಸಿಂಗಿಂಗ್ ಆಗಿರಲಿ, ಮಲ್ಟಿ ಫೆಸೆಟೆಡ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಇತ್ತೀಚೆಗೆ ಕೊರೋನಾ ಲಾಕ್ಡೌನಲ್ಲಿ ನಾವೆಲ್ಲರೂ ಮನೇಲಿರುವಾಗ ಮೊಬೈಲಲ್ಲಿ ವೈರಲ್ ಆದಂಥ ಒಂದು ಆರ್ಟ್ ಕಲಾವಿದೆ ಅಂತ ಹೇಳ್ಬೋದು. ನಮ್ಮೆಲ್ಲರ ಒಂದು ಖುಷ್ ನಸೀಬಿ. ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಅವರ್ ಆನ್ ದ ಜಡ್ಜ್ ಪ್ಯಾನೆಲ್. ಹಲವಾರು ಫಿಲ್ಮ್ಸ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಇದರ ಪಟ್ಟಿಯನ್ನು ಹೇಳ್ತಾ ಹೋದರೆ ಈ ಎಪಿಸೋಡ್ ಇದರಲ್ಲಿ ಖಾಲಿ ಆಗುತ್ತೆ. ಸೊ ಅದರ ಬಗ್ಗೆ ಮೆಲ್ಲನೆ ಮಾತಾಡ್ತಾ ನಮ್ಮ ಜಡ್ಜ್ನ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ವಿ ಹ್ಯಾವ್ ದ ವೆರಿ ಬ್ಯೂಟಿಫುಲ್, ವೆರಿ ಟಾಕೆಟಿವ್, ವೆರಿ ಸ್ಮೈಲಿಂಗ್ ಮಾನ್ಸಿ ಸುಧೀರ್ ಅವರು. ಆತ್ಮೀಯವಾದಂಥ ಸ್ವಾಗತ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ವೆಲ್ಕಮ್ ಮೇಡಮ್. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ನಡೀತಾ ಇದೆ. 4 ಸೀಸನ್ಗಳಾಯಿತು. ಇದರ ಬಗ್ಗೆ ನೀವು ಕೇಳಿದ್ರಾ, ನೋಡಿದ್ರಾ ಅಥವಾ ಏನಾದರೂ ಒಂದು ಗೊತ್ತಿದೆಯಾ? ನಿಮ್ಮ ಅನಿಸಿಕೆ ನಮಗೆ ಬೇಕಾಗುತ್ತೆ. ಅನಿಸಿಕೆಯ ಮೊದಲು ಕುಣಿಯೋಣು ಬಾರ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಯಾಕ ಗೆಜ್ಯಾಕ ಕುಣಿಯೋಣು ಬಾ ಕುಲುಕಿಸಿ ಕೈ ಕೈ ಮಲಕಿಸಿ ಮೈ ಮೈ ಕುಲುಕಿಸಿ ಕೈ ಕೈ ಮಲಕಿಸಿ ಮೈ ಮೈ ಥಕ ಥಕ ಥೈ 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 ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ. ಒಂದು ಡಿಮಾಂಡ್ ಇದೆ ಕ್ಯಾಮರಾಮ್ಯಾನ್ಗಳ ಹತ್ರ. ಸೊ ಅವ್ರ ಆರಲ್ಸ್ ಎಡಿಟರ್ ಹತ್ರ. ಸೊ ಅವ್ರ ಸಾಂಗ್ ಹಾಕುವಾಗ ನಮ್ದು ಫೇಸಲ್ಲಿ ಆಗ್ತಾ ಇರಿ, ಬಿಕಾಸ್ ಅವ್ರ ಸಾಂಗ್ ಎಲ್ಲ 1 ಮಿಲಿಯನ್ 2 ಮಿಲಿಯನ್ ಎಲ್ಲ ಹೋಗುತ್ತೆ. ಸೊ ನಮ್ಮ ಕಾಣಲಿ ಅಂತ. ಫ್ಯಾಂಟಾಸ್ಟಿಕ್ ಮ್ಯಾಮ್. ಒಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ನಾವೆಲ್ಲ ಏನು ಅಂದ್ರೆ ನೋಡಿ, ಸಿನಿಮಾ ಎಲ್ಲ ಮಾಡ್ತಾ ಇದ್ವಿ, ಸಡನ್ ಆಗಿ ಕೊರೋನಾ ಅಂತ ಎಲ್ಲಿಂದ ಬಂತು ಅಂದ್ರೆ ಚೈನಾದಿಂದ ಬಂತು. ಬಟ್ ರಾಕ್ಷಸನ್ ಥರ ಬಂತು, ಎಲ್ಲ ಸ್ಟಾಪ್ ಆಯಿತು. ನಾವು ಬೈತಾ ಇದ್ವಿ ಎಲ್ಲಿಂದ ಬಂದಿದ್ದು ಕರ್ಮ ಅಂಜಿಂಚ ಅಂತ. ಸೊ ಹಾಗೆಲ್ಲ ಬೈತಾ ಇದ್ವಿ. ಬಟ್ ನೀವು ಡೆಫಿನೆಟ್ಲಿ ಬೈತಾ ಇದ್ರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಯಾಕಂದ್ರೆ ಕೊರೋನಾ ಟೈಮಲ್ಲೇ ನಿಮ್ಮ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಇಲ್ಲ, ಬಿಗಿನಿಂಗ್ ಎಲ್ಲ ಬೈತಾನೆ ಇದ್ದೆ. ಆದ್ರೆ ಒಂದು ಕಲಾವಿದರಿಗೆ ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನು ನೀವಂತೂ ಖಂಡಿತ ಒಪ್ತೀರಿ. ಸೊ ಎಲ್ಲ ದಾರಿಗಳು ಮುಚ್ಚಿದಾಗ ನಾವು ಎಲ್ಲಿ ಕಿಂಡಿಯಲ್ಲಿ ಬೆಳಕು ಸಿಗ್ತದೆ ಅಂತ ಕಾಯ್ತಾ ಇರ್ತೇವೆ. ಹಾಗೆ ನಾ ಕಿಂಡಿ ಹುಡುಕುತ್ತಾ ಹೋದಾಗ ಒಂದು ಈ ರೀತಿಯ ಒಂದು ಫಾರ್ಮ್ ಮಾಡಬಲ್ಲೆನೇನೋ ಅಂತ ಅನಿಸಿತು. ಹೀಗೆ ಸುಮ್ಮನೆ ನನ್ನ ಖುಷಿಗೋಸ್ಕರ ಮಾಡಿದ್ದೇ ಹೊರತು ಈ ರೀತಿ ವೈರಲ್ ಆಗ್ತದೆ ಅನ್ನುವ ಕಲ್ಪನೆಯೂ ಇರಲಿಲ್ಲ. ಎಲ್ಲ ಕನ್ನಡದ ಜನತೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಅದು ಬೇರೆ ಭಾಷೆಯವರು ನೋಡಿದ್ದಾರೆ. ನೋಡಿದ, ನನ್ನನ್ನು ಪ್ರೀತಿಸಿದ, ನನ್ನನ್ನು ಪ್ರೋತ್ಸಾಹಿಸಿದ ಎಲ್ಲರಿಗೂ ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ ಮೂಲಕ ನಾನು ರಾಜಕಾರಣಿ ತರ ಆನ್ಸರ್ ಕೊಡ್ತಾ ಇದ್ರೆ ನಾನು ಸ್ಟ್ರೇಟ್ ಆಗಿ ಕೇಳಿದ್ರೆ ನೀವು ಕೊರೋನಾಗೆ ಥ್ಯಾಂಕ್ಸ್ ಹೇಳದಿದ್ರೆ ನಾನು ಹೇಗೆ ಇಷ್ಟು ವೈರಲ್ ಆಗ್ತಿದ್ದೆ. ನೀವು ಹಂಗಾದ್ರೆ ಇವಾಗ ಅಂದ್ಕೊಳ್ತಾ ಇರ್ತೀರ ಒಂದು ಸೆಕೆಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತು.
ಆಗ್ಬೇಡ, ನೀವು ಕೊರೋನಾ ಇಲ್ಲದೆ ಇದ್ರೂ ಫೇಮಸ್ ಆಗ್ತೀರಾ, ನೋ ಪ್ರಾಬ್ಲಮ್ ಅಟ್ ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾನ್ಸಿ ಅವರೇ. ನಿಮ್ಮ ಹತ್ರ ತುಂಬಾ ಮಾತಾಡ್ಲಿಕ್ಕಿದೆ. ಯಾವಾಗ್ಲೂ ಇವರಿಬ್ಬರೇ ಮಾತಾಡ್ತಾ ಇರೋದು, ಸೂರಜ್ ಹಾಗೂ ರೂಪೇಶ್ ಅವರನ್ನ ಸ್ಟಾಪ್ ಮಾಡ್ಲಿಕ್ಕೆ ನಾವು ಇನ್ನು ಅದಕ್ಕೆ ಅವ್ರ ಅರ್ಧ ನಾವಿಬ್ರು ಬಿಡೋದು ಬೇಡ. ಅವ್ರ ಅರ್ಧ ಪೇಮೆಂಟ್ ಪ್ರತಿ ಸೀಸನ್ ನನಗೆ ಕೊಡ್ತಾರೆ, ಅವ್ರು ಕಡಿಮೆ ಮಾತಾಡ್ತಾರೆ ಅಂತ. ಎಸ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಈ ವೇದಿಕೆ ಬಗ್ಗೆ ನೀವು ಕೇಳಿದ್ದೀರಾ, ಅದ್ರ ಬಗ್ಗೆ ಕೇಳಬೇಕಿತ್ತು. ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್ ಆರ್ ಹ್ಯಾವ್ ಯು ಸೀನ್ ದ ಅರ್ಲಿಯರ್ ಸೀಸನ್ಸ್? ಈ ಸೀಸನ್ ಮೊದಲನ ಒಂದು ಸೀಸನಿಗೆ ನಾನು ಇಲ್ಲಿ ಶುಭ ಹಾರೈಸ್ಲಿಕ್ಕೋಸ್ಕರ ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಗೆ ಬಂದಿದ್ದೆ. ಸ್ತಬ್ಧಗೊಂಡು ಮಲಗಿದ್ದ ಇಡೀ ಪ್ರಪಂಚ, ಕೊರೋನಾದ ಕಾರಣದಿಂದ ಮಲಗಿದ್ದ ಪ್ರಪಂಚ ಈಗ ಮೈ ಮುರಿದುಕೊಂಡು ನಿಧಾನ ಏಳ್ತಾ ಆನಂದದ ನೃತ್ಯದತ್ತ ಹೆಜ್ಜೆ ಹಾಕಲಿಕ್ಕೆ ಪ್ರಾರಂಭಿಸಿದೆ. ಸೊ ಇಂಥ ಶೋಗಳು, ಇಂಥ ರಿಯಾಲಿಟಿ ಶೋಗಳು ಈಗದ ಅಗತ್ಯ ಕೂಡ. ಸೊ ಆದ ಕಾರಣ ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ನಾನು ಅಭಿನಂದನೆ ಹೇಳ್ತಿದ್ದೇನೆ. ಮತ್ತು ನನಗೆ ಯಾವತ್ತೂ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನುವ ಈ ಟೈಟಲ್ ಕೇಳಿದ ಕೂಡಲೇ ಒಂದು ಪುಟಾಣಿ ಮಕ್ಕಳು ತನ್ನ ಅಮ್ಮನಿಗೆ ಅಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಮ್ಮ ಡ್ಯಾನ್ಸ್ ಮಾಡಮ್ಮ ಅಂತ ಒಂದು ಪ್ರೀತಿಯಿಂದ ಕೇಳ್ತಿದ್ದಾವೇನೋ ಅಂತ ಅನ್ನಿಸ್ತಾ ಇತ್ತು. ಯಾವತ್ತೂ ತಾಯಿಯಂದರಿಗೆ ಮಕ್ಕಳನ್ನು ವೇದಿಕೆಯಲ್ಲಿ ನೋಡುವಾಗ ಬಹಳ ಖುಷಿ, ತನ್ನ ಎಲ್ಲ ಇದನ್ನು ಮರೆತು ಬಿಡ್ತಾಳೆ. ಸೊ ಅಂಥ ತಾಯಂದರಿಗೆ ವೇದಿಕೆ ಸಿಕ್ಕಿದಾಗ ಅವರು ಯಾವ ರೀತಿ ತಮ್ಮ ಪ್ರತಿಭೆಯನ್ನು ತೋರಿಸಬಲ್ಲರು ಅನ್ನುವ ಒಂದು ಕುತೂಹಲ ನನಗಿದೆ. ಈ ಹಿಂದಿನ ಸೀಸನನ್ನು ನಾನು ನೋಡಿದ್ದೇನೆ, ಅದ್ಭುತವಾಗಿ ಮೂಡಿ ಬಂದ ಕಾರ್ಯಕ್ರಮ. ಈಗಲೂ ಐ ಆಮ್ ಸೂಪರ್ ಡೂಪರ್ಲಿ ಎಕ್ಸೈಟೆಡ್ ಟು ವಾಚ್ ಆಲ್ ದ ಮಮ್ಮೀಸ್ ಆ್ಯಂಡ್ ಅವರೆಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಸಮ್, ಥ್ಯಾಂಕ್ ಯು. ಯಾವಾಗಲೂ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೆಟ್ಟಲ್ಲಿ ಮೆರೆದಾಡ್ತಿರುವಂಥ ಮಮ್ಮಿ ನಾನೊಬ್ಳೆ. ಇನ್ನೊಂದು ಮಮ್ಮಿ ಬಂದ್ರಲ್ಲ ಅಂತೇಳಿ ಖುಷಿ ಆಗ್ತಾ ಇದೆ. ಓಕೆ, ರೈಟ್, ಡೋಂಟ್ ವರಿ. ಸೊ ಲೆಟ್ಸ್ ರಾಕ್ ಇಟ್ ಟುಗೆದರ್. ಥ್ಯಾಂಕ್ ಯು ಒನ್ಸ್ ಅಗೇನ್, ವೆಲ್ಕಮ್. ರೈಟ್, ಮಮ್ಮಿ ಜೊತೆ ಇನ್ನೊಂದು ನಮ್ಮ 3ನೇ ಜಡ್ಜ್ ಆಗಿದ್ದಾರೆ, ಸೂಪರ್ ಆದಂಥ ಡ್ಯಾನ್ಸರ್, ಮೂಲತಃ ಮಂಗಳೂರಿನವರೇ. ನೀವು ನಮ್ಮ ಊರ್ದ ನಮ್ಮ ನೀರ್ದ ಅಂತ ಹೇಳುವಂಥ ನಮ್ಮ ಊರಿನ ಕಲಾವಿದರು, ಸೂಪರ್ ಟ್ಯಾಲೆಂಟೆಡ್ ಡ್ಯಾನ್ಸರ್. 2000 2008ವರೆಗೆ ಅವರ ನೃತ್ಯದಲ್ಲಿ ಅವರ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಹೋಗಿ ಈಗ ಮುಂಬೈಯಲ್ಲಿ ಎಸ್ಪೆಷಲಿ ಸೂಪರ್ ಕೊರಿಯೋಗ್ರಫರ್ ಆಗಿ ತಮ್ಮ ಒಂದು ಪ್ರೊಫೆಷನನ್ನು ಮಾಡಿಸ್ಕೊಂಡಿದ್ದಾರೆ. ದೀಪಕ್ ಸಿಂಗ್ನ ಡಾನ್ಸ್ ಟೀಮ್ ಆಗಿರಲಿ ಅಥವಾ ಹಲವಾರು ಫಿಲ್ಮ್ ಫೇರ್ ಅವಾರ್ಡ್ಸ್ ಆಗಿರಲಿ, ಫಿಲ್ಮ್ನಲ್ಲಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಡಾನ್ಸಿಂಗ್ ಆಗಿರಲಿ, ಕೊರಿಯೋಗ್ರಫಿ ಆಗಿರಲಿ, ಎಲ್ಲದರಲ್ಲಿ ನುರಿತ ಒಂದು ನಮ್ಮ ಊರಿನ ಟ್ಯಾಲೆಂಟ್ ನಿತೇಶ್ ಕೋಟ್ಯ ನಮ್ಮ 3rd ಜಡ್ಜ್. ಮಿತಾಭಾಷಿ ಅಂತ ಅನ್ಕೊಂಡಿದ್ದೀನಿ, ಹೆಂಗೆ ಗೊತ್ತು ಜಿ ಏತ್ ಪಾತೇರ್ವೇರೆಂದು. ಸೊ ವಾರ್ಮ್ ವೆಲ್ಕಮ್ ಟು ನಿತೇಶ್ ಕೋಟ್ಯ ಟು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಹೆಗ್ಡೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೂಪೇಶ್ ಶೆಟ್ಟಿ ಅವರೇ. ಥ್ಯಾಂಕ್ ಯು. ಏನನ್ನ ಇಡಲೆತ್ತಿನಿಕ್ ಜಡ್ಜಸ್ ಆದ್ಲೆತ್ತಿರ್ ನಮ್ಮ ಟಿ ವಿದಾಗ್ಲು ಶಿವಣ್ಣ ಬೊಕ್ಕ ನವೀನೇರ್ ಬೊಕ್ಕ ಸೋಮಶೇಖರ್ ಲತೀಶ್ ಫೋಟೋಗ್ರಫಿ ಮಸ್ತ್ ಸಪೋರ್ಟ್ ಮಂತೀರ್. ಮಸ್ತ್ ಖುಷಿ ಆಂಡ್ ಎನ್ನ ಊರು ಎನ್ನ ಬ್ಲಡ್ ಮೂಲೆ ಎನ್ನ ಜನ್ಮಭೂಮಿ ಮೂಲೆ ಕುಡ್ಲ ಯಾನ್ ಮುಲ್ತೆ ಪೋಯಿನಿ. ಮಸ್ತ್ ಖುಷಿ ಆಪುಂಡು ಮೂಲ್ಕುಲೊಂದು ಜಡ್ಜಸ್ ಸೀಟೆಡ್ ಜಡ್ಜ್ ದುವೆ ವೇದಿಕೆ ಎಂಕುಲು ಸುರು ಮಂತಿದ್ದೀನಿ. ಆ 1996 2000 ಎಂಚಿನ ಕಾಂಪಿಟೇಷನ್ ಅವಂತುಂಡು ದುವೆ ಸ್ಟೇಜ್. ಭಾರಿ ಖುಷಿ ಆಪುಂಡು ಕಿ ಯಾನ್ ಸೀಸನ್ 2 ಫಾಲೋ ಮಂತ ದಾಯಪಂಡ ಕಾನಲ್ ಎಲ್ಟನ್ ಪೂರ ನಮ್ಮ ಪೂರ ಒಟ್ಟಿಗೆ ಉಪ್ಪುನ್ ಬಾಂಬೆಡ್. ಸೊ ಅಕ್ಕಲ ಜಡ್ಜ್ ಮಂದೇರಂದು ಸೀಸನ್ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಖುಷಿ ಆಂಡ್ ಕಾಲ್ ಬನ್ನಾಗಲ ಖುಷಿ ಆಂಡ್ ಕಿ ಯಾನ್ ಮಸ್ತ್ ಎಕ್ಸೈಟೆಡ್ ಆಯ. ಬೊಕ್ಕ ಒಂದೊಂಜಿ ವೇದಿಕೆ ದಾದ ಪಂಡ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪಂಡ ಇತ್ತೆ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಮಾಮ್ ಇಂದುಲ ಪಂಡ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಮಾಮ್ ಇಂದುವೆ ವೇದಿಕೆ ಅಕ್ಲೆಗ್ ಅಡೆಮುಟ ಪೋಪಿನಂಚಿನ ಒಂಜಿ ಸ್ಟೇಜ್ ಸೆಟ್ ಆಪಣೊಂದು ಯಾನ್ ಗ್ಯಾರಂಟಿ ಕೊರ್ಪೆ. ದಾಯ ಪಂಡ ನಮ್ಮ ಕುಡ್ಲಡ್ ಟ್ಯಾಲೆಂಟ್ ಉಂಡು ಕಮ್ಮಿ ಏಜ್ ಮುಲ್ತಕಲು ಟ್ಯಾಲೆಂಟೆಡ್ ಪಂಡ ನಮ್ಮ ಅವ್ಲು ಇಂಡಸ್ಟ್ರಿ ಬಾಲಿವುಡ್ ಇಂಡಸ್ಟ್ರಿ ರೂಲ್ ಮಂಪನೆ ಸೌತ್ ದಕ್ಕುಲೆ ಜಾಸ್ತಿ ಇಪ್ಪನ್ ಕುಡ್ಲ ದಕ್ಕುಲೆ. ಎಡಿ ಟೆಕ್ನಿಕಲ್ ಅವಾರ್ಡ್, ಕೊರಿಯೋಗ್ರಫರ್ ಅವಾರ್ಡ್ ಮಸ್ತ್ ಜನ ಒಲ್ಲೇರು. ನಮ್ಮ ಕಾನಲ್ ಅವರ್ ಎಲ್ಟನ್ ಅವಾರ್ಡ್, ಗಣೇಶ್ ಹೆಗ್ಡೆ ಅವಾರ್ಡ್, ಬೊಕ್ಕ ಟೆರೆನ್ಸ್ ಲೂಯಿಸ್ ಅವಾರ್ಡ್, ಶಿಲ್ಪಾ ಶೆಟ್ಟಿ ಅವಾರ್ಡ್ ಮಸ್ತ್ ಜನ ಒಲ್ಲೇರು. ನಮ್ಮ ಟ್ಯಾಲೆಂಟೆಡ್ ಮುಲ್ತಿರ್ದು ಪೋತಿನಕ್ಲು ಮಸ್ತ್ ಜನ ಒಲ್ಲೇರು. ಎಟ್ಟೆ ಪುದರ್ ಮಂತ ಅವ್ಲು ಪುಲ್ಲೇರು. ಆಂಡ ಇಂದು ವೇದಿಕೆ ಯಾನ್ ಗ್ಯಾರಂಟಿ ಇರ್ದು ಪನೋಲಿ ನಮ್ಮ ಟಿ ವಿ ದಕ್ಕಲು ಇಂಚಿನ ಒಂಜಿ ವೇದಿಕೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕೊರೊಂದುಲ್ಲೇರು. ಅವಳ ಸೀಸನ್ 5 ನಾಟ್ ಸೀಸನ್ 1 ಸೀಸನ್ 5 ಮುಟ್ಟ ನಲ್ಲ ಪೋಡುಂದು ಯಾನ್ ಏಪಲ ಸಪೋರ್ಟ್ ಉಲ್ಲ ನಲ್ಲ ಮಿತ್ತು ಪೋಡು ಎನ್ನ ಏಪಲ ಸಪೋರ್ಟ್ ಉಂಡು. ಸೀಸನ್ 5 ಎನ್ನ ಮಸ್ತ್ ಬ್ಲೆಸ್ಸಿಂಗ್ಸ್ ಉಂಡು. ಅಂಚೆನೆ ಸೌಜನ್ಯ ಹೆಗ್ಡೆ ರೂಪೇಶ್ ಶೆಟ್ಟಿ ಭಾರಿ ಎಡ್ಡೆ ಆ್ಯಂಕರಿಂಗ್ ಮಂತೊಂದುಲ್ಲರು. ಯಾನ್ ಮಸ್ತ್ ಸೀಸನ್ ಕೆಲವು ಸೀಸನ್ ತುಯ್ಯ ಅಂಚ ನಮ್ಮ ಸೂರಜ್ ಅನಿಲ್ ಮಾನ್ಸಿ ನಮ್ಮ ಇತ್ತ ಒಟ್ಟಿಗೆ ಐತೆ ಒಂಜಿ ಜಡ್ಜಸ್ ಕುಲ್ದ ಫ್ರೆಂಡ್ ಆದಾಂಡ್ ಅಂಚ ಯಾನ್ ಬೆಸ್ಟ್ ವಿಶಸ್ ಕೊರೊಂದುಲ್ಲೆ ನಮ್ಮ
ಕಂಟೆಸ್ಟೆಂಟ್ ಅಕ್ಲೆಗ್ಲ ಥ್ಯಾಂಕ್ ಯು ಸೋ ಮಚ್. ಒಂಜಿ ವೇದಿಕೆ ಅಕ್ಲೆಗೊಂಜಿ ಫ್ಯೂಚರ್ ಎಡ್ಡೆ ಅವಾರ್ಡ್ ಪಂದು ಯಾನ್ ಶುಭ ಹಾರೈಸುವೆ. ಥ್ಯಾಂಕ್ ಯು ಸೊ ಮಚ್. ನಿತೇಶ್, ಔಟ್ ಆಫ್ ದ ಟಾಪಿಕ್ ಇಂಕ್ ಬಯೋಡೇಟಾ ಕೋರ್ನಾಗ ಇಡ್ದಲ್ಲ ಮೆನ್ಷನ್ ಮಾಡ್ದು ಜಿರೆಗ್ ಮದ್ಮೆ ಆತಂಡ ಎಂಕ್ ಮದ್ಮೆ ಆತಜಿ ಅದ ಎಂಕ ಆತಂಡ, ಡೋಂಟ್ ವರಿ, ನಾಟ್ ಫಾರ್ ಮೀ, ಜಸ್ಟ್ ಕೇಂಡೆ ರಂಚ ಅಲ್ಪಾರ್ದು ಎಂಕ್ ಮದ್ಮೆ ಆತಜಿ ಅಂಡ್ ತೂ ಹೊಡಿತೆ ನೆಕ್ಸ್ಟ್ ಇಯರ್ ಮೇ ಬಿ ಇತ್ತೆ ಕೊರೋನಾ ಬುಕಿಂಗ್ ಆದಿತ್ತಿನ ಕಮಿಟ್ಮೆಂಟ್ ಆದಿತ್ತಿನದಲ್ಲ ಇಜದೆ ಅಂಚದಾಲೇಜಿ ಅದ ಎಂಕ್ಲ ಟಿವಿ ಮಸ್ತ್ ಜನ ತೂದು ಪುರ ಎಂಕ್ ಬನ್ಪೇರು ಪೋದು ರೂಪೇಶಿಗೆ ಪೋದು ಏನಡ ಪಾತಿರು ಸೂರಜ್ ಡಾನ್ಸ್ ಎನ್ನ ತ್ರೋಡು ಬರ ಇಡೆ ಮಿಂಟ ಒಂಜಿ ಪೊದುದಲ್ಲ ಎಂಗ್ ಬೈಜಿ ಆಡೆ ಬರ್ಪುಂಡ ಅಡೆಗೆ ಸ್ಟಾಪ್ ಆಪುಂಡು. ಅದು ಓಲಾಂಡಲ ಅವಳು ಕಮಿಟ್ ಆಂಡ ಎಂಕ್ಲ ಶೋಗ್ ಪೆಟ್ಟು ಊರೆ ಬಲ್ಲಿ ಅದೇ ಮ್ಯಾಟ್ರಿಮೋನಿದ ಮಿನಿ ಆಡ್ ಉಂಡೆ ಯಾನ್ ಇನ್ನು ಓಲಾಲ ಪಿರಮಿಡ್ ಪಾಡದರ ಎನಿವೇಸ್ ಆನತ್ ಬೇಗ ಮದ್ಮೇಲೆ ಆನತ್ ಬೇಗ ಮದ್ಮೇಲೆ ಮಮ್ಮೀಸ್ ನಕಲ್ನ ವೇದಿಕೆಡು ಮೂಜಿ ಬ್ಯಾಚುಲರ್ ಬಾಯ್ಸ್ ಎಂಕಲ್ ನೊಟ್ಟಿಗುಲೇರು. ಸೊ ಕುಡೋಸ್ ಟು ದಟ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಬಟ್ ಇತ್ತ ಬಲ್ಲ ಅರ್ನ ಪಾತ್ರ ಮಾತಕ್ಕೆ ಏನಿ ಬಕ ಮಿತ ಭಾಷೆನ ಆಪುಂಡ ಅವ್ವ ಯಾನ್ ಇನ್ನೊಂದಿತ್ತು ಯಾನ್ ಮಿತ ಭಾಷೆ ಪಂಡೆ ಸುಮಾರು ಪಾತಿರುವರ ಅಂತ ಅವ ಎಂಜ ಪಂಡೆ ಕೆಲವರ ನಾವು ಇಂಜ ದೂರ ಜಡ್ಜಸ್ ನಕಲ್ ಬನ್ನಗ ಶಾರ್ ಬಾರಿ ಕಮ್ಮಿ ಪಾತಿರುವರ ಅನ್ನತೆ ಅಂಜ ಡಿಸ್ಕಸ್ ಬೊಕ್ಕ ಪಾತಿರಿ ಬೊಕ್ಕ ಅವ್ರು ಒಂದ ಕಮ್ಮಿ ಪಾತಿರ್ತಾನೆ ಅಡ್ಡಿ ಇತ್ತು ಅಂಚ ಟರ್ನ್ ಅಪ್. ಎನಿವೇಸ್ ಈ ರೇಪ್ ಜಾಸ್ತಿ ಪಾತಿರೋ ಅದು ಖುಷಿ ಎಂಕ್ಲೆಗೆ. ಸೊ ಈ ಒಂಜಿ ಶೋ ಎಂಟರ್ಟೈನಿಂಗ್ ಶೋ ಆದು ಪಡನ್ ಎಂಕ್ಲ ಒಂಜಿ ಮಲ್ಲ ಒಂಜಿ ಆಶಾ ಭಾವನೆ. ಸೊ ನಿಕ್ಲೆಗ್ ಮೂಜ್ ಜನಕ್ಲ ಆಲ್ ದಿ ಬೆಸ್ಟ್, ಹ್ಯಾವ್ ಎ ಗ್ರೇಟ್ ಸೀಸನ್. ಎಸ್, ನಮ್ಮ ಜಡ್ಜಸ್ ನಕ್ಲೆನ್ ವೆಲ್ಕಮ್ ಮಲ್ತಾಂಡ. ಸೊ ನಿಕ್ಲ ಮಾತ ಕೇಳೊಂಜಿ ಒಂಜಿ ಪ್ರಶ್ನೆ, ನಿಕ್ಲೇ ಪಾತಿರೋರ ಅದು ಡ್ಯಾನ್ಸ್ ಮಲ್ಪರ ಮಮ್ಮಿ ನಕ್ಲು ಬರ್ಪೇರ ಅಂದ್ರೆ ಡೆಫಿನೆಟ್ಲಿ ಮಮ್ಮೀಸ್ ಡ್ಯಾನ್ಸ್ ಮಲ್ಪಂದ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ ಪರಿಪೂರ್ಣ ಆಯರ ಸಾಧ್ಯನೇ ಇಜ್ಜಿ. ಸೊ ಪ್ರತಿ ಸೀಸನ್ ಅಲ್ಲ ಒಂಜಿ ಖುಷಿ ಉಪ್ಪುಂಡು ದಾದ ಬಂಡ ಮಮ್ಮೀಸ್ ನಕ್ಲೆಗ್ ಒಂಜಿ ಎಡ್ಡೆ ವೇದಿಕೆ ತಿಕ್ಕೊಂಡು ಮಮ್ಮೀಸ್ ಬಂಡ ಆ್ಯಂಕರಿಂಗ್ ಆತ್ ಕಂಟೆಸ್ಟೆಂಟ್ಸ್. ಸೊ ಒಂಜಿ ಬೇಜಾರ್ದಾದ ಬಣ್ಣ ಪ್ರತಿ ಸೀಸನ್ ಎಲ್ಲ ಈ ಮಮ್ಮಿ ನಕ್ಲೆಗ್ ಪಂಡ ಡ್ಯಾನ್ಸ್ ಮನ್ಪನ ಮಮ್ಮಿ ನಕ್ಲೆಗ್ ಅವಕಾಶ ತಿಕ್ಕೊಂಡು ಪುಂಡು ಹೊಸ ಮಮ್ಮೀಸ್ ಮರಂದು ಪೇರು ಅಂಡ ಒಂಜಿ ಮಮ್ಮಿ ಮಾತ್ರ ಏತ್ ಸೀಸನ್ ಪೋಲ್ಲ ಚೇಂಜ್ ಆಪುಜರು. ಬಟ್ ಎನಿವೇಸ್ ನೋ ಪ್ರಾಬ್ಲಮ್, ವಿಲ್ ಅಡ್ಜಸ್ಟ್. ಬಟ್ ಈ ಸೀಸನ್ ನನಾತ್ ಎಂಟರ್ಟೈನ್ಮೆಂಟ್ ನಿಕ್ಲೆಗೋಸ್ಕರ ಕಾತೊಂದುಂಡು ನಮ್ಮ ಈ ಕಾರ್ಯಕ್ರಮದ ಒಂಜಿ ಉದ್ದೇಶ ಅಮ್ಮ ನಕಲು ಆಯ್ಬೇಕಾಕಲ ಟ್ಯಾಲೆಂಟ್ ಕೇವಲ ಅಡಿಗೆ ಕೋಣೆಗೆ ಸೀಮಿತ ಆವಂದ ವೇದಿಕೆಗೆ ಬರಡು ಪಂಚನ ಮಮಲ್ಲ ಉದ್ದೇಶ. ಸೊ ಅಂಚಾದಿ ಒಂಜಿ ಸೀಸನ್ ಮಾತ ಮಮ್ಮೀಸ್ ನಕ್ಲಿ ಏರ್ ಮಾತ ನೆಟ್ ಪಾಲ್ ಪಡೆಯೊಂದು ಲೇರಾಕ್ಲಿಕ್ಕೆ ಬಾರಿ ಎಡ್ಡೆ ಎಂಟರ್ಟೈನಿಂಗ್ ಸೀಸನ್ ಆದು ಪಡಂದು ಪನೊಂದು. ಸೊ ಇನ್ನಿತ ಫಸ್ಟ್ ಕಂಟೆಸ್ಟೆಂಟ್ ಏರು ದ್ಯಾಟ್ ವಿ ಗೋ. Mommy dance, dance, mommy dance, dance, mommy dance. This is Rockstar Rupesh and Saujanya Hegde Kudura Maataregla welcome Maltondu. Sun Premium Refined Sunflower Oil Dance Mommy Dance Season 5 powered by Citadel Developers and Aruna Masala. Shining partner Shashi Plus Beauty Soap and our co-sponsors Floroma Floor Cleaner. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯ ಅಂದ್ರೆ ಸೀಸನ್ 5 ನ ಮೊದಲ ಕಂಟೆಸ್ಟೆಂಟ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸುಷ್ಮಾ ಪ್ರದೀಪ್. ನಮಸ್ತೆ ಎಲ್ರಿಗೂ ಕೂಡ. ಎಸ್, ಸೊ ನೃತ್ಯ ಅಂತ ಹೇಳಿದ ತಕ್ಷಣ ಯಾರು ಬೇಕಾದರೂ ಕುಣಿಬೋದು. ಅದಕ್ಕೆ ಯಾವುದೇ ವಯಸ್ಸಿಲ್ಲ, ಯಾವುದೇ ಬಣ್ಣ ಇಲ್ಲ, ಅಥವಾ ಯಾವುದೇ ರೀತಿಯ ಇತಿಮಿತಿ ಇಲ್ಲದೆ ಇರುವಂತಹ ಒಂದು ಪ್ರತಿಭಾನ್ವಿತ ಕ್ಷೇತ್ರ ಅಂತ ಹೇಳಿದ್ರೆ ಅದು ನೃತ್ಯ, ದ್ಯಾಟ್ ಈಸ್ ಡಾನ್ಸ್ ಅಂತ ಹೇಳ್ತಾರೆ. ಸೊ ಡಾನ್ಸ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಮಮ್ಮೀಸ್ಗಳು ಕೂಡ ಡಾನ್ಸ್ ಮಾಡ್ತಾರೆ ಅಂತ ಹೇಳಿದಾಗ ಅದು ಇನ್ನಷ್ಟು ದೊಡ್ಡ ವಿಷಯ ಅಲ್ವಾ. ಸೊ ಹಾಗಿರುವಾಗ ನಮ್ಮ ಟಿವಿ ಈಗಾಗಲೇ 4 ಎಪಿಸೋಡ್ಸ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಈಗ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಬಂದಿದೆ. ದಟ್ಸ್ ವಾಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಮತ್ತು ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು ಅಂಡ್ ಅವರ ಜೊತೆಗೆ ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ನಾನು ಆಗ್ಲೇ ಹೇಳಿದೆ ವೀಕ್ಷಕರೇ, ಡಾನ್ಸ್ ಮಮ್ಮಿ ಡಾನ್ಸ್ ಅಂತ ಹೇಳಿದ ತಕ್ಷಣ ತಾಯಂದಿರಿಗೆ ಬೇರೆನೇ ರೀತಿಯ ರೆಸ್ಪಾನ್ಸಿಬಿಲಿಟೀಸ್ಗಳು ಇರುತ್ತೆ. ಬಟ್ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ಬದಿಗಿಟ್ಕೊಂಡು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ನ ಆಡಿಷನ್ ಅನ್ನು ಮುಗಿಸಿ ಫಸ್ಟ್ ರೌಂಡ್ಗೆ ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಇವತ್ತು ರೌಂಡ್ 1 ನಡೀತಾ ಇದೆ. ಸೊ ರೌಂಡ್ 1 ಅಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ರೆಡಿಯಾಗಿ ನಿಂತಿದ್ದಾರೆ, ನಮ್ಮ ಎಲ್ಲ ಮಮ್ಮೀಸ್ಗಳು ರೆಡಿ ಆಗಿದ್ದಾರೆ. ಸೊ ಬನ್ನಿ ನೋಡ್ಕೊಳ್ಳುವ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ, ಅವರ ತಲೆಯಲ್ಲಿ ಏನೆಲ್ಲ ಓಡ್ತಾ ಇದೆ. ಸೊ ಮೊದಲ ಕಂಟೆಸ್ಟೆಂಟ್ ಅನ್ನು ನಾನು ಕರೆತಾ ಇದ್ದೇನೆ. ಸೊ ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಸುತ್ತಿನ ಫಸ್ಟ್ ಕಂಟೆಸ್ಟೆಂಟ್ ಸುಷ್ಮಾ ಪ್ರದೀಪ್ ಅವರು ರೆಡಿ ಇದ್ದಾರೆ. ಸೊ ಬೇಸಿಕಲಿ ಇವರು ಬ್ಯಾಂಗ್ಳೂರಿಂದ, ಬಟ್ ಕೆಲವೊಂದು ಪ್ಯಾಂಡಮಿಕ್ ಕಾರಣದಿಂದಾಗಿ ಅವರು ಮ್ಯಾಂಗ್ಳೂರಲ್ಲೇ ಇದ್ದಾರೆ. ಸೊ ನೃತ್ಯಕ್ಕೆ ಅವರನ್ನೆಲ್ಲ ರೆಡಿ ಮಾಡಿಕೊಂಡು ಆಡಿಷನ್ ಕೊಟ್ಟು ಇವತ್ತು ಫಸ್ಟ್ ರೌಂಡಿಗೆ ರೆಡಿ ಆಗಿದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಮಾತನಾಡುವ. ಎಸ್ ವೀಕ್ಷಕರೇ, ನಮ್ಮ ಮೊದಲ ಸುತ್ತಿನ ಫಸ್ಟ್ ಕಂಟೆಸ್ಟೆಂಟ್ ದಟ್ ಇಸ್ ಸುಷ್ಮಾ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸುಷ್ಮಾ. ಎಸ್, ಹೇಗಿದ್ದೀರಾ ಮೇಡಮ್? ಹುಷಾರಿದ್ದೇನೆ. ಓಕೆ, ಸೊ ಮಾಮ್ಸ್ಗಳಿಗೆ ಡಾನ್ಸ್ ಮಮ್ಮಿ ಡಾನ್ಸ್ ಅದಲ್ಲದೆ ಸೀಸನ್ 5 ಬೇರೆ, ಈಗ 4 ಸೀಸನ್ಸ್ಗಳು ಆಗಿದೆ. ಇದಕ್ಕಿಂತ ಮೊದಲ ಸೀಸನ್ಸ್ಗಳನ್ನ ನೋಡಿದ್ದೀರಾ? ನೋಡಿದ್ದೇನೆ. ಹೇಗೆ ಅನಿಸ್ತಾ ಇತ್ತು ಮೊದಲ 4 ಸೀಸನ್ಸ್ಗಳನ್ನು ನೋಡಿದಾಗ?
ನನಗೆ ಯಾವಾಗ ಸಹ ಪಾರ್ಟಿಸಿಪೇಟ್ ಮಾಡಬೇಕಂತ ಆಸೆ ಇತ್ತು. ನಾನು ಬ್ಯಾಂಗ್ಳೂರಲ್ಲಿದ್ದೆ, ಹಾಗಾಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗಲಿಲ್ಲ. ಈ ಸತಿ ಇಲ್ಲಿದ್ದೆ, ಸೊ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಸೊ ಬೇಸಿಕಲಿ ಹಾಗಾದರೆ ನೀವು ಬ್ಯಾಂಗ್ಳೂರಿಂದ? ಹಾಂ, ಅಂದರೆ ಇವಾಗ ನಾವು ಡ್ಯೂ ಟು ಕೊರೋನಾ ಇಲ್ಲೇ ಶಿಫ್ಟ್ ಆಗಿದ್ದೇವೆ. ಓಕೆ. ಸೊ ಡಾನ್ಸ್ ಅಂತ ಹೇಳಿದರೆ ಎಷ್ಟು ಇಷ್ಟ? ಯಾಕಂತ ಹೇಳಿದರೆ ಮೊದಲಿಂದ ಇಷ್ಟ ಇತ್ತಾ ಅಥವಾ ಇನ್ಸ್ಪೈರ್ ಆದ್ರಾ ಹೇಗೆ? ನನಗೆ ಚಿಕ್ಕದಿಂದ ಸಹ ತುಂಬ ಇಷ್ಟ ಡ್ಯಾನ್ಸ್. ಮತ್ತು ನನ್ನ ಅಮ್ಮನಿಗೆ ಸಹ ತುಂಬ ಇಷ್ಟ. ಅವರೆಲ್ಲ ನನಗೆ ಕರ್ಕೊಂಡು ಹೋಗ್ತಿದ್ರು ಚಿಕ್ಕ ಚಿಕ್ಕ ಶೋಸಿಗೆಲ್ಲ, ಆರ್ಕೆಸ್ಟ್ರಾದಲ್ಲೆಲ್ಲ ಹೋಗಿ ನನಗೆ ಡ್ಯಾನ್ಸಿಗೆ ಕೇಳೋದು. ಆಮೇಲೆ ನಾನು ಮಾಡ್ತಿದ್ದೆ, ಬಟ್ ಕ್ಲಾಸ್ ಅಂತ ಹೋಗಲಿಲ್ಲ. ಬಟ್ ಹೀಗೆ ನಾನೇ ಟಿ ವಿ ನೋಡಿ ಕಲಿತು ಮಾಡ್ತಿದ್ದೆ. ವೆರಿ ನೈಸ್, ವೆರಿ ನೈಸ್. ಸೊ ಈಗ ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಮಾಮ್ಸ್ಗಳಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಯಾಕಂದರೆ ಸೀಸನ್ 5 ಅಂತ ಹೇಳಿದ ತಕ್ಷಣ ಒಂದು ಲೆವೆಲ್ ಜಾಸ್ತಿನೇ ಇರುತ್ತೆ ಅಲ್ವಾ? ಸೊ ಹೇಗೆ, ಏನು ಸ್ಟ್ರೆಸ್ ಆಗ್ತಾ ಇದೆಯಾ, ಎಕ್ಸೈಟೆಡಲ್ಲಿದ್ದೀರಾ ಅಥವಾ ಏನು ಅನಿಸ್ತಾ ಇದೆ? ಎಕ್ಸೈಟೆಡ್ ಆಗಿದ್ದೇನೆ, ಸ್ಟ್ರೆಸ್ ಅಂತಿಲ್ಲ. ನನ್ನ ಮಗಳು ಒಂದು ಮೊಬೈಲ್ ಕೊಟ್ಟರೆ ಸುಮ್ಮನೆ ಕುತ್ಕೊಳ್ತಾಳೆ. ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತೇನೆ, ಅವಳಷ್ಟಕ್ಕೆ ಕುತ್ಕೊಂಡು ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಏನಷ್ಟು ನಾಟಿ ಇಲ್ಲ. ಸೂಪರ್. ಸೊ ನಮ್ಮ 3 ಜಡ್ಜಸ್ ಇದ್ದಾರೆ. ಓಕೆ, ಸೊ 3 ಜಡ್ಜಸ್ ಮುಂದೆ ಈಗ ಪರ್ಫಾರ್ಮ್ ಮಾಡಲಿಕ್ಕೆ ನೀವು ಸ್ಟೇಜಿಗೆ ಹೋಗ್ತಿದ್ದೀರಾ, ಅದೆಲ್ಲ ಫಸ್ಟ್ ರೌಂಡ್ ಬೇರೆ. ಸೊ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ? ಲೈಕ್ ಏನು ಫಸ್ಟ್ ರೌಂಡಿಗೆ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ನಾನು ಕಲಿತು ಬಂದಿದ್ದೇನೆ. ಪ್ರಿಪೇರ್ ಅಂತ ಅಂದರೆ ಯೂಶ್ವಲಿ ಆಡಿಷನಿಗೆ ಹೇಗೆ ಪ್ರಿಪೇರ್ ಆಗಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೇನೆ. ವೆರಿ ನೈಸ್. ಸೊ ಸ್ಟೇಜ್ ನಿಮಗೋಸ್ಕರ ಕಾಯ್ತಾ ಇದೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಪರ್ಫಾರ್ಮ್ ಆದ ನಂತರ ಮತ್ತೊಮ್ಮೆ ಸಿಗುವ. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಓಕೆ 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 ಸೂಪರ್. ನನಗಂತೂ ಆ್ಯಸ್ ಅನ್ ಆಡಿಯನ್ಸ್ ನನಗೆ ತುಂಬ ಖುಷಿ ಆಯಿತು. ಸೊ ನಿಮಗೆ ಹೆಂಗೆ ಅನ್ನಿಸ್ತು? ಎಂಚಾಂಡಿ ತುಳು ಆರ್ ಕನ್ನಡ? ತುಳು ಅದು ಇರಿಗೆ ಎಂಚಾಂಡಿ ಇರು ಪ್ರಾಕ್ಟೀಸ್ ಮಲ್ತಿಲ್ಲ ಕನೆ ಆಂಡ. ಸೊ ಖುಷಿ ಇರಿಗೆ ಹ್ಯಾಪಿ ಉಂಡೆ ಎಂಚ ಖುಷಿ ಉಂಡು, ಬಟ್ ನಾನೆಲ್ಲ ಜಾಸ್ತಿ ಮಂದು ಅಂಚೆ ಪಂಡ್ರೆ ಅಲ್ಲಿ ಬೊಕ್ಕ ಕಮೆಂಟ್ ಗೋರ್ ನಕ್ಲ ಬಂದು ಬಿರ್ಬೇಕ. ಎನಿವೇಸ್ ಯಾನ್ ಜಾಸ್ತಿ ಪಾತ ಹಿಡಿದು ಪಕ್ಕಡದೇ ಆಗದೆ ನಮ್ಮನೆ ಗುರಿ ಮಾದ ತೋಣಿಲಾಗ ಆಪ್ನು. ಸೊ ಡೈರೆಕ್ಟ್ ಆದ ಮ್ಯಾಮ್ ಈರು ಬನ್ನಿ ಎಂಚಾಂಡ್ ನಿಮಗೆ ಹೆಂಗೆ ಅನ್ನಿಸ್ತು ಮ್ಯಾಮ್? ಸುಷ್ಮಾ ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಎನರ್ಜಿ ಇತ್ತು, ಗ್ರೇಸ್ಫುಲ್ ಮೂಮೆಂಟ್ಸ್ ಇತ್ತು, ಗುಡ್ ರಿದಮ್ ಸೆನ್ಸ್.
ನನಗನ್ನಿಸ್ತು ಬಿಗಿನಿಂಗ್ ವಿಂಗ್ಸನ್ನು ಯೂಸ್ ಮಾಡಿದ್ರಲ್ಲ, ಅದು ಬಿಗಿನಿಂಗ್ ಮಾತ್ರ ಇತ್ತು. ಯು ಕುಡ್ ಹ್ಯಾವ್, ಐ ಮೀನ್ ಇನ್ನೊಂಚೂರು ಅದನ್ನು ಜಾಸ್ತಿ ಯೂಸ್ ಮಾಡ್ಬೋದಿತ್ತೇನೋ ಅನಿಸಿತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಆಗಿ ಸ್ವೀಟ್ ಆಗಿ ನಿಮಗೆ ಖುಷಿ ಆಗುವಂಥ ಕಮೆಂಟೇ ಕೊಟ್ಟರು. ಆ್ಯಂಡ್ ಸೂರಜ್ ಸರ್, ಡ್ಯಾನ್ಸ್ ಫಾರ್ ಮಿ ಡ್ಯಾನ್ಸ್ ದ ಓಪನಿಂಗ್ ಬ್ಯಾಟ್ಸ್ಮನ್ ಏನಿದ್ದ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ಎ ಗುಡ್ ಸ್ಟಾರ್ಟ್. ಹೈಲೈಟ್ ಆಫ್ ಇರ್ನ ಪರ್ಫಾರ್ಮೆನ್ಸ್ ಹೆಂಗೆ ಇಷ್ಟ ಇರ್ನ ಕಾಸ್ಟ್ಯೂಮ್. ದಟ್ ಈಸ್ ಅ ಮೇಜರ್ ಅಟ್ರಾಕ್ಷನ್ ಟುಡೇ ಯುವರ್ ಕಾಸ್ಟ್ಯೂಮ್. ಆ್ಯಂಡ್ ಇಂಟ್ರೊಡಕ್ಷನ್ ರೌಂಡ್ ಎಂಕಲು ಸ್ಟ್ರಾಂಗ್ ಫಾರ್ಮ್ ಅಂತೂ ಒಂದಿತ್ತ ಈರ ಒಂಜಿ 2-3 ಫಾರ್ಮ್ಸನ್ನು ಮಿಕ್ಸ್ ಮಂತ್ ತೋಷ್ಪದಾರ್. ಮೇ ಬಿ ಸೆಮಿ ಕ್ಲಾಸಿಕಲ್, ಫೋಕ್, ಪಂಜಾಬಿ ಆ್ಯಂಡ್ ಬಾಲಿವುಡ್ ಬಕೊಂತ ಸ್ವ್ಯಾಗ್ ಸ್ಟೈಲ್ ಹೆಂಗೆ ತುಯತಿಕನ್ ವೆರಿ ಗುಡ್ ಆನ್ ದ್ಯಾಟ್. ಬಟ್ ಏನೊಂಜಿ ಸಜೆಷನ್ ದಾದ ಪಂಡ ಒಂಜಿ ಸ್ಟೇಜ್ದು ಒಂಜಿ ಪ್ಲೇಸದು ಕೊಡೊಂಜಿ ಕಡೆ ಪೋನಾಗ ಥ್ರೂ ಸ್ಟೆಪ್ಸ್ ಮಂತೊಂದು ಪೋಲೆ ಮೋರ್ ದೆನ್ ಜಸ್ಟ್ ಇನ್ just casual at popnedu ಒಂದೊಂದು ಸ್ಟೆಪ್ ಮಂತ ಕೂಡ it would be better for you for the next performances. All the best to you. Thank you so much. ಓಕೆ, ನಾನು ಹೊರದಿನ ಅಂಚಿನ ಒಂಜಿ ಜಡ್ಜ್. ಸೊ ಆರ್ಲ ಒಂಚೂರು 75% ಪಾಸಿಟಿವ್ ಪಂಡರ್ನ ಒಂಜಿ ಮಾಟಕ್ಕೆ ನಂಗೆ ಖುಷಿ ಆಗ್ಬಿಟ್ಟು ಅದೇ. ಸೊ ಎನಿವೇಸ್ ನಿತೇಶ್ ಸರ್ ಪಲ್ಲೆನ್ ಜಾಣಿರೆ. ಸುಷ್ಮಾ ಪ್ರದೀಪ್. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಇರ್ನ ಓವರಾಲ್ ಪರ್ಫಾರ್ಮೆನ್ಸ್ ಇರ ಪಂಡ ಓಕೆ ಇತ್ತಂಡು. ಥ್ಯಾಂಕ್ ಯು ಸರ್. ಫಸ್ಟ್ ಹಿಡ್ದು ಸ್ಟಾರ್ಟ್ ಹಿಡ್ದು ಇರ್ ಪ್ರಾಪ್ ಯೂಸ್ ಮಂತರ್ ಶೋಕ್ ದ ಪ್ರಾಪ್ನಾರ್ ಇರ್ ಕಾಲು ಎಂಟ್ರಿ ಒಂಜಿ ಬುಡ್ಪ ಇರ್ಬೇಕು ದಿಯರ್ ಐನೇತ್ ಯೂಸ್ ಎಡ್ ಯೂಸ್ ಮಂದುಲಿ ಇರೇಗೆ. ಓಕೆ, ಇರ್ನ ಅಟೆಂಪ್ಟ್ ಎಡ್ ಎತ್ತನ್ ಓ ಅಟೆಂಪ್ಟ್ ಗೊತ್ತಂಡೆ ಇರ್ನ ಫ್ರಮ್ ದ ಟಾಪ್ ಟಿಲ್ ಬಾಟಮ್ ಇರ್ನ ಬೀಟ್ ಮ್ಯೂಸಿಕ್ ಮಿತ್ ಬೀಟ್ ಪಾಡ್ದೇರ್ ಬಾರ್ ಶೋಕ್ ದ ಬೀಟ್ಸ್ ಇತ್ತನ್ ಇರವೆನ್ ಟ್ರೈಮ್ ಅಂತರ್ ಕ್ಯಾಚ್ ಮನ್ಪೆರೆ ಅಂಡ ವಾತ್ಜಿ ಪೂರ ಆಫ್ ಬೀಟ್ ಇಡ್ಕೊಂಡು. ಓಕೆ, ಯಾನ್ ನೆಕ್ಸ್ಟ್ ಗೀರೆಗೆ ಒಂದು ಯೂಸ್ ಆಪಂಡು ಈವನ್ ಇರ್ನ ಕೊರಿಯೋಗ್ರಾಫರ್ಗಳ ಒಂದು ನೆನಪುಪ್ಪಡು ಇತ್ತನಿಕಲು ಮ್ಯೂಸಿಕ್ ಪಾಡುವರು. ಮ್ಯೂಸಿಕ್ ಪಾಡ್ನಾಗ ಆಯ್ತ ಮ್ಯೂಸಿಕ್ ತಕ್ಕ ಇರ್ನ ಸ್ಟೆಪ್ ಬೋಡು ಇನ್ನೊಂಚೂರು ಆಫ್ ಬೋಂಡು. ಓಕೆ, ಮ್ಯೂಸಿಕ್ ಸಾಂಗ್ ಸೆಲೆಕ್ಷನ್ ಎಡ್ಡೆತ್ತಂಡು ಆ ಮ್ಯೂಸಿಕ್ ದ ಬೀಟ್ಸ್ ಮಿಕ್ಸ್ ಮಂದಿನ ವೇ ಎಡ್ಡೆತ್ತಂಡು ಇರ್ನ ಕಾಸ್ಟ್ಯೂಮ್ ಎಡ್ಡೆತ್ತಂಡು ಡ್ಯಾನ್ಸ್ ಒಂಚೂರು ಕಮ್ಮಿ ಅಂಡೆ. ಪ್ಲೀಸ್ ನೆಕ್ಸ್ಟ್ಗೆ ಎಡ್ಡೆ ಮಂತ್ ಬಲೆ ಇರ್ನ ಕ್ರಂಪ್ ಮಿಕ್ಸ್ ವಿತ್ ಹಿಪ್ ಹಾಪ್ ಮಿಕ್ಸ್ ವಿತ್ ಸೆಮಿ ಕ್ಲಾಸಿಕಲ್ ಮಿಕ್ಸ್ ವಿತ್ ಬಾಲಿವುಡ್ ಪೂರ ಮಿಕ್ಸ್ ಮಂದರ್ ಬಾರ್ ಶೋಕಿತ್ತನ್ ಇರ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಅತೆ ಇರಂದೇನು ಇಂಪ್ರೂವ್ಮೆಂಟ್ ಪಡಾಪನ್ ಇರಗೆ ನೆಕ್ಸ್ಟ್ಗೆ ಒಂಜಿ ಎಡ್ಡೆ ಒಂಜಿ ಬಲ ತಿಕ್ಕು ಫೌಂಡೇಶನ್ ಗಟ್ಟಿ ಇಜ್ಜಿಂಡ ಎದುರು ಪೋರೆ ಬಾರಿ ಬಂಗಾಪನ್ ಅಂಚೆ ಇರ್ನ ಫೌಂಡೇಶನ್ ಇತ್ತ ಈರ್ ಪಂಡರ್ ಇರ್ನ ಒಂದು ಸ್ಟ್ರಾಂಗ್ ಪಾಯಿಂಟ್. ಸೊ ಅವೇನು ನಲ್ಲ ಒಂಚೂರು ಇಂಪ್ರೂವ್ಮೆಂಟ್ ಪಡೋದು ನಾನು ಇರಡ ಕೇನೊಂದಿಲ್ಲ. ಪ್ಲೀಸ್ ಇಂಪ್ರೂವ್ಮೆಂಟ್ ಪ್ಲೇ ನೆಕ್ಸ್ಟ್ ರೌಂಡ್ಗೆ. ಆಲ್ ದ ಬೆಸ್ಟ್. ಸುಷ್ಮಾ ಪ್ರದೀಪ್ ಬಾರ್ ಶೋಕ್ ದ ಕಾಸ್ಟ್ಯೂಮ್ ಎಡ್ಡೆ ಲುಕ್ ಎಡ್ಡೆ ತೋಜೊಂದುಲ್ಲರ್ ಎಕ್ಸ್ಪ್ರೆಷನ್ಲ ಎಡ್ಡೆತ್ತಂಡು ಆಂಡ ಒಂಚೂರು ಇಂಪ್ರೂವ್ಮೆಂಟ್ ನಲ್ಲ ಬೋಡು. ಓಕೆ, ಥ್ಯಾಂಕ್ ಯು. Anyways, thank you so much. But still, Arvandir, improvement play next round go on. So, I don't positivity undu. Next round go on. So, popuna chances bugotuji. But costume the ಬಗ್ಗೆ ಬಗರಿಯರ್ ಕಾಸ್ಟ್ಯೂಮ್ ಇಯರ್ ಡಿಸೈಡ್ ಮಾಡ್ತೀನಿ, ಇಯರ್ ಡಿಸೈನ್ ಮಾಡ್ತೀನಿ. ಕೋರಿಯೋಗ್ರಾಫರ್ ಅಂದೆ ಅರಗೆ ಫುಲ್ ಕ್ರೆಡಿಟ್. ಸೊ ಅವ್ರನ್ನ ಮಲ್ಲ ಕಂಪ್ಲೇಂಟ್ ಇದ್ದೀನಿ ಇರೋ ಐನ್ ಕೊನೆಯರೇನು ಮಲ್ಲದು. ಸೊ ಇವ್ರನ್ನ ಪ್ರಾಪನ್ ಜಾಸ್ತಿ ಯೂಸ್ ಮಾಡ್ದಿದ್ದಾರೆ ಅಂದೆ. ಎನಿವೇಸ್ ನಾನು ಇಲ್ಲಡೆ ಬೈಬೇಕಾ ಎಂಜಾಲ ಯೂಸ್ ಮಾಡ್ಲಿ ಅವೇ. ಸೊ ಪಲ್ಲೆ ಇರು ಮೂಲ ದಾದೆ ಗೊತ್ತುಂಡೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ ಒಂಜಿ ಕಂಪಲ್ಸರಿ ದಾದ ಬೋರ್ಡ್ ಮಾಡಿ ಎಡ್ಡೆ ಡ್ಯಾನ್ಸ್ ಮಾಡ್ತಿದ್ದಿಲ್ಲ ಬೇಜಾರು ಜಂಗ್ಲಿಗೆ ಅಂಡ್ ಎಡ್ಡೆ ಪಾತಿರೋಡು ಮಾತ್ರ ಅವೇ. ಸೊ ಪಲ್ಲೆ ಈ ವೇದಿಕೆಗೆ ಬರ್ರೆ ಏರ್ ರೀಸನ್ ಏರ್ ನೂಕುದು ಕಡಬಿಡ್ನಿ ಅದು ನಾನು ಏರ್ ಸಪೋರ್ಟ್ ಮಾಡ್ತೀನಿ ಇರಗೆ ಪಣಂಕ್ ದುಂಬುದ ಸೀಸನ್ಗಳ ಬರೋಡೊಂದು ಬಾರಿ ಆಸೆ ಇತ್ತಂಡು. ನಾನು ಬ್ಯಾಂಗ್ಳೂರ್ ಇತ್ತೆ ಬರ್ರೆ ಆಯ್ಜಿ ಈ ಸತಿ ಕೊರೋನಾದ ಫ್ರೈಡೆಗೆ ಶಿಫ್ಟ್ ಆಯ. ಸೊ ಯಾನೆನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಪೂರ ಪಂದಿತ್ತೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇತ್ತು ನೆಂಡ ಪಲ್ಲೆ ಅಂದ್ ಅಂಚ ಅಮ್ಮನ ಒಂಜಿ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ಆರ್ ಪನ್ನಿ ಫಸ್ಟ್ ಇಂಚ ಪ್ರೋಗ್ರಾಮ್ ಉಂಡು ನಮ್ಮ ಟಿವಿ ಬರೋಂದುಂಡು ನಿಕ್ ಪಾರ್ಟಿಸಿಪೇಟ್ ಮನ್ಪೊಡ ಅದ್ನ ಒಂಜಿ ಕೋರಿಯೋಗ್ರಾಫರ್ ನಮ್ಮ ಮುಖಾಂತರ ಹಿಂಗೆ ಫಸ್ಟ್ ಗುರ್ತಮಂತ ಕೊರ್ನಿ ಅಂಚ ಇಂಕ ಗೊತ್ತಾಯ್ತು. ಬಟ್ ಬೇಸಿಕಲಿ ಇಡೆ ಬರೋಡು ನಾಂಡ ರೀಸನ್ ಕೊರೋನಾ ಅದೇ ಈ ಡ್ಯಾನ್ಸ್ ಮಮ್ಮಿಗೆ ಬರೋಣ ರೀಸನ್ ಕೊರೋನಾ ಅರ್ನ ವಿಡಿಯೋ ಮಿಲಿಯನ್ ವ್ಯೂಸ್ ಮಾತ್ರ ತಿಕ್ಕೊಡ್ದಾಂಡ ಕಾರಣ ಕೊರೋನಾ. ಸೊ ನಿಕ್ಲೆಗೆ ಇಂಚ ಪಾಸಿಟಿವ್ ವಿಚಾರ ಆದು ಪುನಾಗ ಅವಾಗ ಕೊರೋನಾ ನಮ್ಮನ್ನು ಬಿಡ್ದು ಪಾಯರುಂಡ. ಎನಿವೇಸ್ ಹೆಂಗಲಂಚಿನ ಕಲಾವಿದರಿಗೆ ಮಾತ್ರ ಬಂಗ ಆತೀನಿ ಮೆಕ್ಲೆಗೆ ಮಾತ್ರ ಉಪಕಾರ ಆತಂದು. ಬಟ್ ಎನಿವೇಸ್ ಕೊರೋನಾ ದೂರ ಪಾವಡು ಟ್ಯಾಲೆಂಟ್ ಇದೆ ಬರೋಡು. ಸೊ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಬಾರಿ ಖುಷಿ ಆಂಡೆ. ಸೊ ಇರಕ್ಕೆ ಸಪೋರ್ಟ್ ಮಾಡ್ತೀನಿ ಅಂಚಿನ ಮಾಚರೆಗ್ಲ ಖುಷಿಯ ಆದು ಪುಂದೇನೆ ಏನೊಂದಿಲ್ಲ. ಓಕೆ, ಮಸ್ತ್ ಖುಷಿದ ವಿಚಾರ ದಾದ ಪಡ ನಾನು ನಾನು ಈದ್ ಸೀಸನ್ ಹೋಸ್ಟ್ ಮಂತಲ್ಲ ಎಣ್ಣೆಲ್ಲ ಒಂಜಿ 2 ಲೀಟ್ರ್ ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಬೈಜಿ. ಬಟ್ ಸ್ಟಿಲ್ ಈ ಸರ್ತಿ ಮಾತಾ ಕಂಟೆಸ್ಟೆಂಟ್ ನಕ್ಲೆಗ್ಲ ಆಯಿಲ್ ದೊಡ್ಡಗೆ ಬೇತೆ ಬೇತೆ ಗಿಫ್ಟ್ ಉಂಡು. ಸೊ ಸುರುಕಾದು 2 ಲೀಟರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರು ಪಂಡ್ರೆನೇ ಜಿಂಗ್ ದಾಲ ತಿಕ್ಕದು ಜಿಮ್ಮೂಲು ಅವೇ. ಎನಿವೇಸ್ ಆಯ್ತು ಒಟ್ಟಿಗೂ ಕುಡೊಂಜಿ
ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಇಲ್ಲಿ ಮತ್ತು వచ్చినాಗ ಇಲ್ಲದ ಫ್ಲೋರ್ ಫುಲ್ ಕ್ಲೀನ್ ಆವಡ್ದಾನ ನಾನು ಯೂಸ್ ಮಾಡ್ಲೇ. ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್. ಎಸ್ ವೀಕ್ಷಕರೇ, ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಇದರ ಫಸ್ಟ್ ರೌಂಡ್ನ ಫಸ್ಟ್ ಕಂಟೆಸ್ಟೆಂಟ್ ಸುಷ್ಮಾ ಪ್ರದೀಪ್ ಅವರು ಆಲ್ರೆಡಿ ಪರ್ಫಾರ್ಮ್ ಮಾಡಿ ಆಗಿದೆ. ಆ್ಯಂಡ್ ವಿತ್ ಸ್ಮೈಲಿ ಫೇಸಲ್ಲಿ ಬರ್ತಾ ಇದ್ದಾರೆ, ಬನ್ನಿ. ಎಸ್ ಓಕೆ, ಪರ್ಫಾರ್ಮೆನ್ಸ್ ಅಂತೂ ಮುಗೀತು. ಹಾಂ, ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆದಾಗ ಕಾಣ್ತಾರೆ. ಹೇಗಾಯಿತು ಪರ್ಫಾರ್ಮೆನ್ಸ್? ಏನು ಹೇಳಿದರು ಜಡ್ಜಸ್? ಪರ್ಫಾಮೆನ್ಸ್ ಚೆನ್ನಾಗಾಯಿತು. ಜಡ್ಜಸ್ 2 ಜಡ್ಜಸ್ ಪಾಸಿಟಿವ್ ಕಮೆಂಟ್ ಕೊಟ್ಟರು, ಮತ್ತು ಸ್ವಲ್ಪ ಮಿಸ್ಟೇಕ್ಸ್ ಹೇಳಿದರು. ಮತ್ತು ಇನ್ನೊಂದು ಜಡ್ಜಸ್ ನನಗೆ ಏನು ಮಾಡಬೇಕಂತ ನೆಕ್ಸ್ಟ್ ರೌಂಡಿಗೆ ಹೆಲ್ಪ್ ಆಗುವ ಹಾಗೆ ಹೇಳಿದರು. ಸೊ ಸೆಲೆಕ್ಷನ್ ಆಯ್ತಾ ಇಲ್ವಾ ಅಂತ ಏನಾದರೂ ಹೇಳಿದ್ರಾ? ಇಲ್ಲ, ಹೇಳಿಲ್ಲ. ಹೇಗೆ ಅನಿಸುತ್ತೆ, ನೀವು ಸೆಲೆಕ್ಟ್ ಆಗ್ಬೋದಾ ಅಂತ ಹೇಳಿ ನೆಕ್ಸ್ಟ್ ರೌಂಡಿಗೆ? ಸೆಲೆಕ್ಟ್ ಆಗ್ತೇನೆ ಅಂತ ನಂಬಿಕೆ ಇದೆ. ಸೊ ನನಗನಿಸುತ್ತೆ ನಿಮ್ಮ ಇಡೀ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದೆ ಅಲ್ವಾ? ಕರೀರಿ ಅವರನ್ನು, ಒಮ್ಮೆ ಬರಲಿ ಎಲ್ಲರೂ. ಎಸ್, ಸೊ ಸುಷ್ಮಾ ಪ್ರದೀಪ್ ಇವರ ಇಡೀ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಇಲ್ಲಿ ಅವರನ್ನು ಸಪೋರ್ಟ್ ಮಾಡಲಿಕ್ಕೆ. ಅವರ ಮಗು, ಅವರ ಹಸ್ಬೆಂಡ್, ಅವರ ತಾಯಿ, ಅವರ ಅತ್ತೆ ಎಲ್ಲರೂ ಇದ್ದಾರೆ. ಓಕೆ ನೋಡಿ, ಎಸ್. ಆ್ಯಂಡ್ ಅವರ ಫ್ರೆಂಡ್ ಇದ್ದಾರೆ. ಸರ್, ನಿಮ್ಮ ವೈಫ್ ಈಗಾಗಲೇ ಸ್ಟೇಜಲ್ಲಿ ಪರ್ಫಾರ್ಮ್ ಕೊಟ್ಟಾಯಿತು. ಹೇಗೆ ಅನಿಸ್ತು ನಿಮಗೆ ಅವರು ಪರ್ಫಾರ್ಮ್ ಮಾಡುವಾಗ? ಮತ್ತು ಏನು ಅನಿಸ್ತಾ ಇದೆ, ಮುಂದಿನ ಸುತ್ತಿಗೆ ಅವರು ಆಯ್ಕೆ ಆಗುವ ಚಾನ್ಸಸ್ ಇದೆ ಸರ್? ಖಂಡಿತ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ವೆರಿ ನೈಸ್. ನೀವು ಅವರ ಅತ್ತೆ ಅಲ್ವಾ ಮೇಡಮ್, ಹೇಗೆ ಅನಿಸ್ತು ಅವರ ಪರ್ಫಾರ್ಮೆನ್ಸ್ ನಿಮಗೆ? ಮತ್ತು ಇಷ್ಟೊಂದು ದೊಡ್ಡ ವೇದಿಕೆ ಸಿಕ್ಕಿದೆ ಅವರಿಗೆ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇನ್ನೂ ಅವಳು ಇಂಪ್ರೂವ್ ಆಗಬೇಕಂತ ತುಂಬ ಆಸೆ. ಸೊ ಮುಂದಿನ ಸುತ್ತು ಹೋದಾಗ ಜಾಸ್ತಿಯಾಗಿ ಸಮಯವನ್ನು ಅವರು ಡಾನ್ಸಿಗೆ ಸ್ವಲ್ಪ ಕೊಡ್ತಾರೆ, ರಿಹರ್ಸಲ್ ಎಲ್ಲ ಕೊಡಬೇಕಾಗತ್ತೆ. ಸೊ ಎಷ್ಟು ಸಪೋರ್ಟ್ ಮಾಡ್ತೀರಾ ಫುಲ್ ಫ್ಯಾಮಿಲಿ? ಅವಳು ಎಷ್ಟು ಇದು ಮಾಡ್ತಾಳೆ ಅದು ಸಪೋರ್ಟು ತುಂಬ ಮಾಡ್ತೀವಿ ನಾವು. ಸುಷ್ಮಾ ಅವರ ತಾಯಿ ಇದ್ದಾರೆ. ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು? ಅವಳದಂದರೆ 1ನೇ ಕ್ಲಾಸ್ನಿಂದ BBM ತನಕ ಡ್ಯಾನ್ಸಲ್ಲೇ ಇದ್ಲು. ಕಲರ್ ಚಾನಲ್ಗೆ ಹೋಗಿದ್ದಾಳೆ. ETV ಕನ್ನಡದಲ್ಲಿ ಸಹ ಮಾಡಿದ್ದಾಳೆ ಡ್ಯಾನ್ಸ್ ಎಲ್ಲ. ಹಾಗೆ ನನಗೆ ಆಸೆ ಉಂಟು ಮುಂದೆ ಬರ್ತಾಳೆ ಹೇಳಿ ಡ್ಯಾನ್ಸಲ್ಲಿ. ಓಕೆ, ವೆರಿ ನೈಸ್. ಸೊ ಕಾನ್ಫಿಡೆಂಟಲ್ಲಿ ಅವರ ತಾಯಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಸುಷ್ಮಾ ಅವರ ಕ್ಯೂಟ್ ಮಗು ಇದ್ದಾರೆ. ಹಾಯ್. ಅಮ್ಮನ ಡ್ಯಾನ್ಸ್ ತೂಯರು ಇವರು ಎಂಚ ಮಲ್ತೀರ ಅಮ್ಮ ಡ್ಯಾನ್ಸ್? ಏತು ಶೋಕ್ ಮಲ್ತೀರ? ಮಸ್ತ್ ಪಂಡು ಜೋರ್ ಪಾ ನೋಡಿರ. ಏತ್ ಶೋಕ್ ಮಲ್ತೀರ? ಮಸ್ತ್ ಶೋಕ್ ಮಲ್ತಾರೆ. ಅಮ್ಮಗ ಪನ್ಲೆ ಇರು ಶೋಕ್ ನಲ್ತಾರ ಅಂದ ಪನ್ಲೆ ಅಮ್ಮಗ. ಥ್ಯಾಂಕ್ ಯು. ಸೊ ಸುಷ್ಮಾ ಅವರಿಗೆ ಆಲ್ ದ ವೆರಿ ಬೆಸ್ಟ್, ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಇಡೀ ಕುಟುಂಬಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಡ್ಯಾನ್ಸ್ ಇತ್ತೆ ಮದ್ಮೆ ಇರ್ಬೇಕಂತ ಫಸ್ಟ್ 5 ಮಾಲು ಮಾತ್ರ ಸ್ಟೇಜಿಗೆ ಡ್ಯಾನ್ಸ್ ಪೂರ ಮಲ್ತದಲ್ಲ. ಹಾಂ, ತುಲೆ ನಿಕ್ಲೆ ಆಲೋಚನೆ ಅನ್ಬೋಲಿ. ಸೀಸನ್ 1 ಎಂಜಾಲ ಆಫುಂಡು, ಸೀಸನ್ 2 ಎಂಜಾಲ ಕೈಗಾರ ಆಗದಾವು. ಅಂಡ ಸೀಸನ್ 3, 4, 5 ಮುಟ್ಟ ಇಂಜನೆ ಭರ್ಜರಿಯಾದ ಆವಡ್ದಾಂಡ. ಈಗ ಕಾರಣ ಈ ಕಾರ್ಯಕ್ರಮ ನಿಖಲು ಇಲ್ಲಡು ಕುಲ್ಲುದು ತೂಪು ನಕಲು ఆయన ಮೋಕೆ ಮಲ್ದಾರು, ఆయన ಸಪೋರ್ಟ್ ಮಲ್ದಾರು, ఆయన ಆಶೀರ್ವಾದ ಮಲ್ದಾರು. ಇದಕ್ಕೆ ಮಲ್ಲ ಕಾರಣದಾದ ಅಂತ ಬಂದ ನಮ್ಮ ಟಿವಿದೊಂದು ಮಲ್ಲ ಮನಸ್ಸು ಪರವಳಿದ ಯಾಕೆ ಬಂಡ ಇಲ್ಲಡು ಪುನಂಚಿನ ಅಮ್ಮ ನಕಲು ಅಕಲ ಟ್ಯಾಲೆಂಟ್ ಕೇವಲ ಅಡಿಗೆದ ಕೋಣೆಡು ಒರಿಯಂದ ಅವು ಪಿದೇ ಬರೋಡು ಪನ್ಪುನಂಚಿನ ಮಲ್ಲ ಉದ್ದೇಶಡು ನಿರ್ಮಾಣ ಆಯ್ನಂಚಿನ ವೇದಿಕೆ ದ್ಯಾಟ್ ಈಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ. ಸೊ ಈ ವೇದಿಕೆಡು ಈ ಸೀಸನ್ ನನದು ಮುಗು ಬರ್ಪುನಂಚಿನ ಕಂಟೆಸ್ಟೆಂಟ್ ದ್ಯಾಟ್ ಈಸ್ ಅಂಜಲಿ ಸಂದೀಪ್ ಶೆಟ್ಟಿ. ಸೊ ಜೋರಾನ ಚಪ್ಪಾಳೆ ಕೊರಲೆ ಅಂಡ್ ಪ್ಲೀಸ್ ವೆಲ್ಕಮ್ ಅಂಜಲಿ ಸಂದೀಪ್ ಶೆಟ್ಟಿ. Sun Premium Refined Sunflower Oil presents Dance Mummy Dance Season 5, powered by Citadel Developers and tried, tasted and trusted Aruna Masalegalu, shining partner Shashi Plus Beauty Soap. So ವೀಕ್ಷಕರೇ, ನೆಕ್ಸ್ಟ್ ಕಂಟೆಸ್ಟೆಂಟ್ ಇವರು ಬೇಸಿಕಲಿ ಕೇರಳದವರು, ಬಟ್ ಇವರ ಮದುವೆ ಅಂತೂ ಮಂಗಳೂರಲ್ಲಾಗಿದೆ. ಡೆಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾನು ಕೂಡ ಡಾನ್ಸಿಗೂ ಸೈ ಅಂತ ಹೇಳಿ ಆಡಿಷನ್ ಅನ್ನು ಕಂಪ್ಲೀಟ್ ಮಾಡಿ ಸೆಲೆಕ್ಟ್ ಆಗಿ ಫಸ್ಟ್ ರೌಂಡಿಗೆ ಬಂದಿದ್ದಾರೆ. ಸೊ ಸ್ವಲ್ಪ ನರ್ವಸ್ ಅಲ್ಲಿದ್ದಾರೆ, ಬಟ್ ಗೊತ್ತಿಲ್ಲ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳಿ. ಸೊ ಲೆಟ್ಸ್ ವೆಲ್ಕಮ್ ಅವರನ್ನು ವೆಲ್ಕಮ್ ಮಾಡುವ. ಎಸ್, ಸೊ ಕಂಟೆಸ್ಟೆಂಟ್ ಅಂದು ಬರ್ತಾ ಇದ್ದಾರೆ. ಎಸ್, ಹೆಲೋ, ಹಾಯ್. ನಿಮ್ಮ ಹೆಸರು? ಅಂಜಲಿ ಸಂದೀಪ್ ಶೆಟ್ಟಿ. ಓಕೆ, ಅಂಜಲಿ ಅವರೇ, ಬೇಸಿಕಲಿ ನೀವು ಎಲ್ಲಿಂದ ಬರ್ತಾ ಇರೋದು? ಕೇರಳದಿಂದ. ಕರೆಕ್ಟ್, ನಾನು ಕೂಡ ಗೊತ್ತಾಯ್ತು ನನಗೆ ಕೇರಳ ಅಂತ ಹೇಳಿದೆ, ಬಟ್ ಕೇರಳದಲ್ಲಿ ಪ್ಲೇಸಲ್ಲಿ? ಕ್ಯಾಲಿಕಟ್. ಸೊ ಕ್ಯಾಲಿಕಟ್ಟಿಂದ ಮಂಗಳೂರಿಗೆ ಮದುವೆ ಆದ್ರಿ. ಇಲ್ಲಿ ನಿಮ್ಮ ಫ್ಯಾಮಿಲಿ ಆಗಿ ಪ್ರೊಫೆಷ್ನಲ್ ಆಗಿ ನೀವು ಡೆಂಟಿಸ್ಟ್ ಆಗಿದ್ದೀರಾ? ಹೌದು.
ಸೊ ಹಾಗಿರುವಾಗ ಯಾವಾಗಲೂ ಬೇರೆಯವರ ಮುಖದಲ್ಲಿ ನಗು ಚೆನ್ನಾಗಿರ್ಲಿ ಅಂತ ಇರೋದು ನಿಮ್ಮ ಕೆಲಸ ಎಸ್ ಅಲ್ವಾ? ಬಟ್ ಡಾನ್ಸ್ ಅಂತ ಹೇಳಿ ಯಾಕೆ ನಿಮ್ಗೆ ಸ್ಟಾರ್ಟ್ ಆಯಿತು ಒಂದು ಕ್ರೇಜ್? ಡ್ಯಾನ್ಸ್ ಆ್ಯಕ್ಚುಲಿ ನಮ್ಮದು ಪ್ಯಾಷನ್ ರೈಟ್ ಫ್ರಮ್ ವೆನ್ ಐ ವಾಸ್ ಸ್ಮಾಲ್ ಕಿಡ್. ಸೊ ಈಗ ಒಂದು ಚಾನ್ಸ್ ಸಿಕ್ಕಿದೆ ಅಲ್ಲ, ಸೊ ಐ ಥಾಟ್ ಐ ಶುಡ್ ಜಸ್ಟ್ ಟ್ರೈ ಇಟ್. ಓಕೆ, ಸೊ ಈಗ ಜಸ್ಟ್ ಟ್ರೈವಾ ಅಥವಾ ಡೈರೆಕ್ಟ್ ಫಿನಾಲೆ ತನಕ ಹೋಗ್ಬೇಕಂತ ಒಂದು ಏಮ್ ಇದೆಯಾ? ಐ ಹೋಪ್ ಸೊ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೂಪರ್. ಸೊ ಯಾರಿಂದಾದ್ರೂ ಕೊರಿಯೋಗ್ರಫಿ ತಗೊಳ್ತಾ ಇದ್ರೆ ಯಾರು ನಿಮ್ದು ಕೊರಿಯೋಗ್ರಾಫರ್? ಇಲ್ಲ, ನಾನೇ ಮಾಡಿದ್ದು ಕೊರಿಯೋಗ್ರಫಿ ಫುಲ್. ಸೊ ನೀವು ಬಂದಾಗ ನಂಗೆ ನರ್ವಸ್ ಅಂತ ಕಂಡಿತು, ಬಟ್ ಮಾತನಾಡುವ ಕಾನ್ಫಿಡೆಂಟ್ ನೋಡುವಾಗ ವೆರಿ ವೆರಿ ಕಾನ್ಫಿಡೆಂಟ್ ತರ ಕಾಣ್ತಾ ಇದ್ದೀರಾ. ಸೊ ಹಾಗಿರುವಾಗ ಇದಕ್ಕಿಂತ ನಡೆದಂತಹ ಕಳೆದ ಸೀಸನ್ಸ್ಗಳು ಇತ್ತು 1, 2, 3, 4 and it is the biggest success. ಓಕೆ, ಆ್ಯಂಡ್ ಈಗ ಸೀಸನ್ 5 ನಡೀತಾ ಇದೆ. ಏನು ಅನಿಸ್ತಾ ಇದೆ ಮನದಲ್ಲಿ? It will be like the previous seasons for sure, or better than that. I think I'm expecting a lot better. ಸೂಪರ್. ಅದಕ್ಕಿಂತಲೂ 2 ಪಟ್ಟು ಜಾಸ್ತಿನೇ ಇರುತ್ತೆ. ಆ್ಯಂಡ್ ನಮ್ಮ 3 ಜಡ್ಜಸ್ ಇದ್ದಾರೆ. ಸೊ 3 ಜಡ್ಜಸ್ನ ಮುಂದೆ ನೀವೀಗ ಪರ್ಫಾರ್ಮ್ ಮಾಡಲಿಕ್ಕೆ ಫಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಸೊ ಏನು ಪರ್ಫಾರ್ಮ್ ಮಾಡ್ತಾ ಇದ್ರಿ ಇವತ್ತು? ನಾನು ಈಗ ಆ್ಯಕ್ಚುಲಿ ಬಾಲಿವುಡ್, a fusion of 4 songs, Bollywood and little bit of Tamil mixed with Tappanguttu. That is what they say. So that's what I'm performing. ಸೂಪರ್. ಸೊ ಈಗ ನೀವು ಡಾನ್ಸಿಗೆ ಹೊರಟಿದ್ದೀರಾ, ಮನೇಲಿ ನಿಮ್ಮ ಹಸ್ಬೆಂಡ್ ಅಥವಾ ಮಕ್ಕಳು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದಾರೆ? Husband is my biggest support. Plus, I think my mother-in-law and my mother, both, all of them are supporting me totally, and my daughter as well. So if there is any family round, so whether your entire family is ready to dance? I think my husband might definitely join. He's also a good dancer. And my daughter is too small, but still I think I will try ಮಾಡಲಿಕ್ಕೆ she'll be okay for that. ಸೊ ಟ್ರೈ ಮಾಡ್ತಾರೆ ಹಾಗಾದ್ರೆ. ಬಟ್ ಎನಿ ಹಾವ್ ಇದೇ ಕಾನ್ಫಿಡೆಂಟ್ ಲೆವೆಲ್ ನಿಮ್ಮನ್ನು ಫಿನಾಲೆ ತನಕ ಕರ್ಕೊಂಡು ಹೋಗಲಿ ಅಂತ ನಾನು ವಿಶ್ ಮಾಡ್ತೇನೆ. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. Thank you, pleasure, thank you. ಸೊ ಇದರೊಂದಿಗೆ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಡೋಂಟ್ ಫರ್ಗೆಟ್ ಟು ವಾಚ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ನಮ್ಮ ಟಿವಿಯೊಂದಿಗೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. Tada, bye bye, see you. Mommy dance, dance, mommy dance, dance, mommy dance.